ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮ ಬಾವಿ ಕಲಾಪ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನಿದು ಬಾವಿ ಕಲಾಪ? ನಿನ್ನೆ ಮತ್ತು ಮೊನ್ನೆಯ ದಿನ ಲೈವ್ ತಗೊಂಡಾಗ ಇದೇ ಡಿಬೇಟ್ನಲ್ಲಿ ನಾವು ಹೇಳಿದ್ವಿ, ಇವತ್ತು ಸಂಸತ್ತಿನಲ್ಲಿ ಅನೇಕ ಮಂದಿಗಳು ಕಲಾಪವನ್ನು ಮಾಡ್ತಾ ಇದ್ದಾರೆ, ಕಾಲಹರಣವನ್ನ ಮಾಡ್ತಾ ಇದ್ದಾರೆ, ಬಾವಿಯಲ್ಲಿ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಉಡುಪಿಯಲ್ಲಿಯೂ ಸಹ ಇಂಥದ್ದೇ ಒಂದು ಘಟನೆ ನಡೆದಿದೆ. ಉಡುಪಿ ಜಿಲ್ಲಾ ನಗರಸಭೆಯ ಮೀಟಿಂಗ್ನಲ್ಲಿ ಬಾವಿಯಲ್ಲಿ ಇಳಿದು ಇವತ್ತು ಪ್ರತಿಭಟನೆಯನ್ನ ಮಾಡಲಾಗಿದೆ. ಅನೇಕ ಮಾತಿನ ಚಕಮಕಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಬಹಳ ಗದ್ದಲದ ಮಾತಿನ ಚಕಮಕಿ ನಡೆದಿದೆ. ಸೊ ಒಟ್ಟಾರೆಯಾಗಿ ಇದೇನು ಈ ವಿಚಾರದ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಚರ್ಚೆಗೆ ನಮ್ಮೊಂದಿಗೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ನಗರಸಭಾ ಸದಸ್ಯರು ಆಗಿರ್ತಕ್ಕಂತಹ ಜನಾರ್ದನ್ ಬಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಬಿಜೆಪಿಯ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಗೀತಾ ರವಿಶೇಟ್ರ್ ಅವರು ನಮ್ಮೊಂದಿಗಿದ್ದಾರೆ. ಮ್ಯಾಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಟ್ಟಾರೆಯಾಗಿ ಇವತ್ತು ಯಾಕೆ ಗದ್ದಲ ಉಂಟಾಯಿತು, ಯಾಕೆ ಎಲ್ಲರೂ ಕೂಡ ಬಾವಿಯಲ್ಲಿ ಇಳಿದು ಪ್ರತಿಭಟನೆಯನ್ನ ಮಾಡಿದ್ರು, ಏನಾಯ್ತು ಒಮ್ಮೆ ನೋಡಿ ಬರೋಣ. ಎಲ್ಲ ರೀತಿಯಲ್ಲಿ ನಾವು ಮಾಡ್ತೇವೆ, ಕಾನೂನಾತ್ಮಕ ನೋಡಿ ಕಾನೂನು ರೀತಿಯಲ್ಲಿ ನಾವು ದಾಖಲೆ ಒದಗಿಸಿ ಅಂತ ಬರೆದುಕೊಡ್ತೇವೆ. ಏಕೆಂದ್ರೆ ನಾಳೆ ಅದರ ಸಮಸ್ಯೆ ಆದ್ರೆ ನೀವು ಜವಾಬ್ದಾರಿ ಆಗ್ತೀರಿ. ಹೇಳಿದ್ರು ಕೊಟ್ಟ ಮಾಹಿತಿಯಲ್ಲಿ
ಆ ಪ್ರಕರಣದಲ್ಲಿ ಅದಕ್ಕೆ ನಾವು ಹೇಳಿದ್ದೇವೆ ಬೇಕಾಗಿದೆ ಬೆಂಗಳೂರಿಗೆ ಕಳಿಸಿದ್ದೀವಿ. ಅವರೇ ತಿಳಿಸಿದ್ರು ಯಾವ ದುಷ್ಟಶಕ್ತಿಗಳು ಸಮಸ್ಯೆ ಮಾಡಿದಾಗೆ ನಾವು ಕೇವೇಟ್ ಹಾಕಿದೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಕೇವೇಟ್ ಹಾಕ್ಬೇಕಿದ್ರೆ ಅನುಮತಿ ತಗೊಳ್ಳಿದಿಲ್ಲ ಸದ್ಯಕ್ಕೆ ಅಂತ. ಇವ್ರು ಕೇವೇಟ್ ಹಾಕಿದ್ರು, ಇವ್ರು ಪಾರದರ್ಶಕ ಆಯ್ತು ಅಂತ ಹೇಳಿದ್ರೆ ನಾವು ಕಾನೂನು ಮಹಿಳೆ ಮಾಡಲಿಲ್ಲ ಅಂತ ಹೇಳಿ. ಅದೇಗೆ ಮತ್ತೆ ರಿಟರ್ನ್ ಬಂತು? ಹೇಗೆ ರಿಟರ್ನ್ ಬಂತು? ಎಸ್, ಇದು ಇವತ್ತಿನ ಉಡುಪಿಯ ಸದನದಲ್ಲಿ ಯಾವ ಒಂದು ಮೀಟಿಂಗ್ ನಲ್ಲಿ ಜನರಿಗೆ ಹೇಗೆ ಒಳಿತನ ಮಾಡುವುದು, ಎಲ್ಲಿ ಎಲ್ಲಿ ಉಡುಪಿಯಲ್ಲಿ ನ್ಯೂನತೆಗಳಿವೆ, ಯಾವ ಯಾವ ಕಾಮಗಾರಿಗಳು ಇವತ್ತು ನಿಂತಿದೆ, ಅದನ್ನ ಹೇಗೆ ಪೂರೈಸಬೇಕು ಅಂತ ಇವತ್ತು ಚರ್ಚೆ ಮಾಡಬೇಕಾಗಿರತಕ್ಕಂಥ ನಮ್ಮ ಗಣ್ಯರು, ನಮ್ಮ ರಾಜಕಾರಣಿಗಳು ಇವತ್ತು ಇಷ್ಟು ದಿನದವರೆಗೆ ರಾಜ್ಯದ ಅನೇಕ ಕಲಾಪಗಳಲ್ಲಿ, ರಾಷ್ಟ್ರದ ಅನೇಕ ಕಲಾಪಗಳಲ್ಲಿ ನೋಡಿದ್ವಿ. ಇವತ್ತು ಸದನದ ಬಾವಿಗೆ ಇಳಿದು ಉಡುಪಿಯ ರಾಜಕಾರಣಿಗಳು ಇವತ್ತು ಗಲಭೆಯನ್ನು ಸೃಷ್ಟಿಸಿದ್ದಾರೆ, ಗಲಾಟೆಯನ್ನ ಮಾಡಿದ್ದಾರೆ. ಈತನ ನಡುವೆ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಸ್ವತಃ ಉಪಾಧ್ಯಕ್ಷರು, ಸದನದ ಉಪಾಧ್ಯಕ್ಷರು ಬಾವಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಅವರು ಒಂದು ಮೈಕ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಮಾತಾಡ್ತಾರೆ. ಇನ್ನೇನೋ ಒಂದು ರೀತಿಯಾಗಿ ಯಾವ ಅಧ್ಯಕ್ಷರು ಸ್ಥಾನವನ್ನು ತುಂಬಬೇಕಾಗಿತ್ತು, ಯಾವ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನ ಮಾತ್ರ ಮಾತಾಡಬೇಕಾಗಿತ್ತು, ಅವರು ಕೂಡ ಸದನದಲ್ಲಿ ಇಳಿದು ಇವತ್ತು ಗಲಾಟೆಯನ್ನು ಮಾಡಿದ್ದಾರೆ. ಸೊ ಇದಕ್ಕಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರಬೇಕಲ್ಲ. ಪ್ರತಿಯೊಂದು ಸದನಕ್ಕೂ ಕೂಡ, ಪ್ರತಿಯೊಂದು ಕಲಾಪಕ್ಕೂ ಕೂಡ ಅದರದ್ದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ. ಅದರದ್ದೇ ಅಂತ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಚರ್ಚೆನ ಮಾಡಬೇಕಾಗ್ತದೆ. ಸೊ ಯಾಕೆ ಇದೆಲ್ಲ ಆಯ್ತು, ಇದನ್ನ ನೇರವಾಗಿ ಚರ್ಚೆಗೆ ಹೋಗ್ತೇನೆ. ಮ್ಯಾಮ್, ತಮ್ಮಲ್ಲಿ ಯಾವ ಕಾರಣಕ್ಕೆ ಇವತ್ತು ನೀವು ಅಷ್ಟು ಗಲಾಟೆಗಳನ್ನ ಮಾಡಿದ್ರಿ? ಸ್ವತಃ ಇದು ಎಷ್ಟರ ಮಟ್ಟಿಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು 10-15 ನಿಮಿಷ ಬಿಟ್ಟಿದ್ರೆ ವಿಪರೀತ ಪರಿಸ್ಥಿತಿಗೆ ತಲುಪ್ತಿತ್ತ ಅಂತ ಸದನದಲ್ಲಿ ನೀವು ಹೋಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾವ ಕಾರಣಕ್ಕೆ ಮಾಡಿದ್ರಿ? ಮೊದಲನೇದಾಗಿ ಹೇಳಬೇಕಾದ್ರೆ, ನಾನು 2ನೇ ಸತಿ ಕೌನ್ಸಿಲರ್. ಫಸ್ಟ್ ಟೈಮ್ ನಾನು ಈ ಥರ ಕಲಾಪದಲ್ಲಿ ಹೇಳಬೇಕಂದ್ರೆ ತುಂಬಾನೇ ಬೇಜಾರಾಗಿದೆ. ಅಷ್ಟು ದೊಡ್ಡ ಕಲಾಪ ಇವತ್ತಾಗಿದೆ. ಅಲ್ಲ, ಮಾಡಿದ್ದು ನೀವೇ, ನಿಮ್ಗೆ ಬೇಜಾರಾಗಿದೆ? ಅಲ್ಲ, ಅವ್ರು ನಮಗೆ ಆ ಥರ ಸಿಟ್ಟು ಬರುವಾಗೆ ಮಾಡಿದ್ದಾರೆ. ಸುಮ್ಮನೆ ನಮಗೆ ನಾವು ಗಲಾಟೆ ಮಾಡಿದಲ್ಲ. ಹೋದ ಮೀಟಿಂಗಲ್ಲಿ, ಸಾಮಾನ್ಯ ಸಭೆಯಲ್ಲಿ ನಾವು ಕೇಳಿದ್ದೇವೆ, ಯಶ್ಪಾಲ್ ಸುವರ್ಣ ಹಾಗೂ MR ಪೈ ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ, ನಮಗೆ ವಿಶ್ವೇಶ್ವರಯ್ಯ ಕಟ್ಟಡದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಕ್ಕೆ ಆಗ ಅಧ್ಯಕ್ಷರು, ಪೌರಾಯುಕ್ತರು ಹೇಳಿದ್ದಾರೆ, ಸಾಮಾನ್ಯ ಸಭೆ ಮುಗ್ದ ಕೂಡಲೇ ನಿಮಗೆ 4 ಗಂಟೆಗೆ ಮುಟ್ಟಿಸ್ತೇನೆ ಅಂತ, ಕೊಡ್ತೇನೆ ಅಂತ ಕೊಡಬೇಕಿತ್ತು. ಅದು ನೀವು ಅವರು ಹೇಳಬೇಕಿತ್ತು, ನಿಮ್ಮದು ಇದು ರೆಡಿ ಇದೆ, ನೀವು ಬಂದು ತೊಗೊಂಡು ಹೋಗಿ ಅಂತ. ನೀವು ಒಂದು ಕೌನ್ಸಿಲರ್ ಕೇಳುವಾಗ ನೀವು ಕೊಡೋದಿಲ್ಲ, ಬೇರೆಯವರಿಗೆ ನೀವು ಎಷ್ಟು ಕೊಡ್ತೀರಿ? ಇದರ ಬಗ್ಗೆ ನಾವು ಕೇಳಿದ್ದೀವಿ. ಕಾಂಗ್ರೆಸ್ಸಿನವರ ಬಳಿಯ ಅಥವಾ ಪೌರಾಯುಕ್ತರ ಬಳಿಯ? ನಾವು ಅಧ್ಯಕ್ಷರ ಹತ್ರ ಕೇಳಿತ್ತು. ನಾವು ಕಾಂಗ್ರೆಸ್ BJP ಅಂತಲ್ಲ, ನಾವು ಅಧ್ಯಕ್ಷರ ಹತ್ರ ಕೇಳಿತ್ತು, ಎಲ್ಲಿ ತನಕ ಇದೆ ವಿಶ್ವೇಶ್ವರಯ್ಯ ಕಟ್ಟಡ ಬಗ್ಗೆ ಎಂತೆಲ್ಲ ಆಗಿದೆ ನಮಗೆ ಮಾಹಿತಿ ಕೊಡಿ. ಮಾಹಿತಿ ಹಕ್ಕಲ್ಲಿ ಕೇಳಿದ್ದಾರೆ, ಲಿಖಿತ ರೂಪದಲ್ಲಿ ಕೇಳಿದ್ದಾರೆ. ಇದು ಯಶ್ಪಾಲ್ ಸುವರ್ಣ ಮತ್ತು MR ಪೈ ಅವರು ಲಿಖಿತ ರೂಪದಲ್ಲಿ ಕೇಳಿದಾಗ ಇವರು ಕೊಟ್ಟಂಥ ಉತ್ತರ 4 ಗಂಟೆಗೆ ಕೊಡ್ತೇವೆ ಅಂತ ಕಳೆದ ಸಾಮಾನ್ಯ ಸಭೆಯಲ್ಲಿ. ಅದರ ಪ್ರಕಾರ ಅವರು ಕೊಡಬೇಕಿತ್ತು, ಕೊಡಲಿಲ್ಲ. ಇವತ್ತು ಕೇಳಿದಾಗ ಕೊಡ್ತೇವೆ ಮತ್ತೆ ಕೊಡ್ತೇವೆ ಅಂತ. ಆಗ ನಮಗೆ ಕಲಾಪ ಮಾಡಿದಂತ ನೀವು ಹೇಳಿದ್ರಲ್ಲ, ಆಗ ಕಲಾಪಕ್ಕೆ ಕಾರಣ ಅದು. ನೀವು ಈಗಾದರೂ ಕೊಡಿ ಅಂತ ಕೇಳಿದ್ದಕ್ಕೆ ಪುನಃ ಅವ್ರು ಹೇಳಿದ್ರು ಮತ್ತೆ ಮೀಟಿಂಗ್ ಆದಮೇಲೆ ಕೊಡ್ತೇನೆ. ಹೋದ ಮೀಟಿಂಗ್ ಆದಮೇಲೆ ಕೊಡಲಿಲ್ಲ ಅವರು.
ಇದು ಸಾಮಾನ್ಯ ಸಭೆ ಮುಗ್ದ ಮೇಲೆ ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ? ಅದು ಒಂದಕ್ಕೆ ಒಂದು ಚಕಮಕಿ ಆದದ್ದು ಹೌದು. ಇವತ್ತು ಸಿಕ್ತಾ ಹಾಗಾದ್ರೆ ಡಾಕ್ಯುಮೆಂಟ್? ಇವತ್ತು ಮತ್ತೆ ಕೊಟ್ಟರು ಅವರು. ಎಸ್ ಸರ್, ನಾನು ತಮ್ಮಲ್ಲಿ ಬರ್ತೇನೆ. ಅವ್ರು ಹೇಳ್ತಾರೆ ನಾವು ಕೇಳಿದಂತದ್ದು ಪೌರಾಯುಕ್ತರಲ್ಲಿ, ನಾವು ಕೇಳಿದಂತದ್ದು ಅಧ್ಯಕ್ಷರಲ್ಲಿ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗಲಾಟೆ ಯಾಕೆ ಸೃಷ್ಟಿ ಆಯ್ತು ಅಂತ. ಸೊ ಅವರು ಪೌರಾಯುಕ್ತರ ಹತ್ರ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಯಾಕೆ ಡಿಫೆನ್ಸ್ ಮಾಡ್ಲಿಕ್ಕೆ ನೋಡ್ತು, ಬಿಜೆಪಿ ಯಾಕೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತು? ಯಾವುದು ಡಿಫೆನ್ಸ್, ಯಾವುದು ಅಟ್ಯಾಕ್ ಇಲ್ಲ. ಇವತ್ತು ವಿಶ್ವೇಶ್ವರಯ್ಯ ಏನು ದಿನವಹಿ ಮಾರುಕಟ್ಟೆಯ ಏನು ಆ ಮಾರುಕಟ್ಟೆಗೆ ನಾವೇನು ಇದು ಟೆಂಡರ್ ಕರೆದಿದ್ದೇವೆ, ಆ ಟೆಂಡರ್ ಪ್ರಕ್ರಿಯೆ ಅದರ ಬಗ್ಗೆ ಎಲ್ಲ ವಿವರಗಳನ್ನು ಬಿ ಜೆ ಪಿಯವರು ಅಂದರೆ ನಗರಸಭಾ ಸದಸ್ಯರುಗಳು ಕಳೆದ ಸಭೆಯಲ್ಲಿ ಕೇಳಿದ ಹೌದು. ಕಳೆದ ಸಭೆಯಲ್ಲಿ ಆದಾಗ ಸಭೆ ಆದ ಕೂಡಲೇ 4 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದ ಅಧ್ಯಕ್ಷರು ಹೌದು. ಆದರೆ 4 ಗಂಟೆ ನಂತರ ಯಾರು ಬರಲಿಲ್ಲ, ಯಾರು ಕೇಳಿಕ್ ಬರಲಿಲ್ಲ. ಅವ್ರು ಕೂಡ ಸುಮ್ಮನೆ ಇದ್ರು, ಇವ್ರು ಸುಮ್ಮನೆ ಇದ್ರು. ಅಗತ್ಯ ಇಲ್ಲ ಅಂತ ಅನಿಸಿತು. 4 ಗಂಟೆ ನಂತರ ಬಿಜೆಪಿ ಅವರು ಯಾರು ಕೂಡ ಕೇಳಿಕ್ ಬರಲಿಲ್ಲ. ಸದನದಲ್ಲಿ ಅಥವಾ ಒಂದು ಮೀಟಿಂಗ್ ಅಲ್ಲೇ ನಿಮ್ಮ ಮೀಟಿಂಗ್ ಅಲ್ಲಿ ಅದನ್ನು ದೊಡ್ಡದು ಮಾಡಬೇಕು, ಅದನ್ನು ಮೀಟಿಂಗ್ ಅಲ್ಲಿ ದೊಡ್ಡದು ಮಾಡಬೇಕು, ಮೀಟಿಂಗ್ ಅಲ್ಲಿ ಕೇಳಬೇಕು, ಮೀಟಿಂಗ್ ಅಲ್ಲಿ ಇನ್ನೊಮ್ಮೆ ಅದ್ರ ಬಗ್ಗೆ ಮಾತಾಡಿ ಗಲಾಟೆ ಮಾಡಬೇಕು, ಮೀಡಿಯಾದವರಲ್ಲಿ ಬರ್ತಾರಲ್ಲ ಮೀಡಿಯಾದಲ್ಲಿ ದೊಡ್ಡದು ಆಗ್ಬೇಕಂತ ಬಾವಿಯಲ್ಲಿ ಇಳಿಬೇಕೆಂಬ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಮತ್ತೆ ನೋಡಿ, ಮೀಡಿಯಾದ ಬಗ್ಗೆ ಇವರು ಯಾವಾಗಲೂ ಹೇಳ್ತಾರೆ, ಮೀಡಿಯಾದಲ್ಲಿ ಹೈಲೈಟ್ ಆಗೋದು ಇಂಟ್ರೆಸ್ಟ್ ಇಲ್ಲ ನಮಗೆ. ಮೀಡಿಯಾದವರು ಹೋದ ಮೇಲೆ ಸಹ ಅದನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಮೀಡಿಯಾದವರು ಪ್ರಶ್ನೋತ್ತರ ಉತ್ತರಕ್ಕೆ ಮಾತ್ರ ಇರ್ತಾರೆ. ಮೀಡಿಯಾದವರು ಪೂರ್ತಿ ಮೀಟಿಂಗ್ ಆಗುವವರೆಗೆ ಕೂತ್ಕೊಳ್ಳಿ, ಅವರು ಇರೋದಿಲ್ಲ. ಅವರು ಇರ್ತಾರೆ 10:30 11:30 ತನಕ ನಮ್ಮದು ಪ್ರಶ್ನೋತ್ತರ ಅವಧಿ ಇರ್ತದೆ. ಅದು ಮುಗಿದು ಕೂಡಲೇ ಅವ್ರು ಹೋಗ್ತಾರೆ. ಕೆಲವು ಸತಿ ಮೀಡಿಯಾದವ್ರು ಹೋದ ಮೇಲೆ ಸಹ ಚಕಮಕಿ ಆಗ್ತಾನೆ ಇರ್ತದೆ. ಅದನ್ನು ಇವ್ರು ಹೇಳುದಿಲ್ಲ. ಇರ್ಲಿ, ಇರುದು ಪ್ರಶ್ನೋತ್ತರ ಅಲ್ಲ, ಎಜೆಂಡಾದಲ್ಲಿ ಇದ್ರೆ ಮಾಡ್ತೇವೆ. ಇಲ್ಲಿ ನಾವು ಗಮನಿಸಿದ ಹಾಗೆ ಇಲ್ಲಿ ಕೇವಲ ನೀವು ಬಿಜೆಪಿ ಅವರು ಕೇವಲ ಪೌರಾಯುಕ್ತರಲ್ಲಿ ಅಥವಾ ಅಧ್ಯಕ್ಷರಲ್ಲಿ ಕೇಳ್ತಾ ಇಲ್ಲ, ಅಥವಾ ಕಾಂಗ್ರೆಸ್ಸಿನವರು ಅಧ್ಯಕ್ಷರನ್ನ ಅಥವಾ ನೀವು ಕೂಡ ಅವರಿಗೆ ಸಲಹೆ ಕೊಡ್ತಾ ಇಲ್ಲ. ಬದಲಿಗೆ ಇಲ್ಲಿ ಅಧ್ಯಕ್ಷರು ಕೂಡ ಗಲಾಟೆಗೆ ಬರ್ತಾರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಕೂಡ ಗಲಾಟೆಯನ್ನ ಮಾಡ್ಕೊಳ್ತಾರೆ. ನೋಡಿ, ಹಾಗಾದ್ರೆ ಇದರಲ್ಲಿ ಕಾಂಗ್ರೆಸ್ನವರ ಕೈವಾಡ ಇದೆಯಾ? ವಿನಾಕಾರಣ ಯಾರು ಕೂಡ ಚರ್ಚೆ ಮಾಡುದಿಲ್ಲ. ಇವರು ಕೇಳಿದಾಗ ತಾವ್ ಯಾಕೆ ಚರ್ಚೆ ಇವ್ರು ಹೇಳಿದ್ರು 4 ಗಂಟೆಗೆ ನಾವು ಬರ್ಲಿಲ್ಲ ಅಂತ. ಅಧ್ಯಕ್ಷರು ಅಧ್ಯಕ್ಷರು ಕೇಳಿದ್ರು ನೀವೇ ಕೊಡ್ಲಿ ಅಂತ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರೇನು ಮತ್ತೆ ಕೊಡ್ತೇನೆ ಅಂತ ಹೇಳಿಲ್ಲ, ಇವತ್ತು ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಅಧ್ಯಕ್ಷರು ಕೂಡ ವಿನಂತಿ ಮಾಡಿದ್ದೆ, ಈಗಲೇ ಕೊಟ್ಟುಬಿಡಿ ಅವರಿಗೆ ಅಂತ ಒಪ್ಪಿಕೊಂಡ್ರು. ಮತ್ತೆ 10 ನಿಮಿಷದಲ್ಲಿ ಕೊಡ್ತೇನೆ ಹೇಳಿದ್ರು. 10 ನಿಮಿಷದ ಸದನವನ್ನು ಮುಂದೂಡಿದ್ರು. 10 ನಿಮಿಷ ನಂತರ ಕೊಟ್ಟರು ಅವರಿಗೆ. ಎಲ್ಲವನ್ನು ದಾಖಲೆಗಳು ಇವೆ, ಯಾವ ದಾಖಲೆಗಳು ಎಲ್ಲ ಉಂಟು. 2010ರಿಂದ ಏನು ಪ್ರಾರಂಭವಾಗಿದೆ ಈ ವಿಶ್ವೇಶ್ವರಯ್ಯ ದಿನವಹಿ ಮಾರುಕಟ್ಟೆ ಬಗ್ಗೆ ಎಲ್ಲವೂ ಇದೆ. ಇದರಲ್ಲಿ ಎಲ್ಲ ವಿಷಯಗಳಿದೆ. 2010ರಿಂದ ಎಲ್ಲವುಗಳು ಇದೆ ಇದರಲ್ಲಿ. ಇದು ನಾವು ಏನು ಪ್ರಾರಂಭ ಮಾಡಿದ್ದಲ್ಲ. 2010ರಲ್ಲಿ ಏನು ಬಿಜೆಪಿ ಅಧಿಕಾರದಲ್ಲಿ ಇರುವಾಗಲೇ ಇದು ವಿಶ್ವೇಶ್ವರಯ್ಯ ದಿನವಹಿ ಮಾರುಕಟ್ಟೆ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿ 2010ರಲ್ಲಿ. ಆ ಬಗ್ಗೆ 2010 ಸಾಮಾನ್ಯ ಸಭೆಯಲ್ಲಿ ಈ ಒಂದು ಬಗ್ಗೆ ಇರುವುದು ಇದ್ರ ಬಗ್ಗೆ ಗಲಾಟೆ. ಇದು ನಾವು ಪ್ರಾರಂಭ ಮಾಡಿದ್ದಲ್ಲ, ಬಿಜೆಪಿ ಅವರು ಪ್ರಾರಂಭ ಮಾಡಿದ್ದು. ಅದ ನಂತರ 2012ರಲ್ಲಿ ಅದು ಪ್ರಾರಂಭ ಮಾಡಿದಂತಲ್ಲ, ಗಲಾಟೆ ಅದು ಇದಕ್ಕೆ ಅಲ್ವಾ 2012ರಲ್ಲಿ ಇದೊಂದು ಫಿಸಿಬಿಲಿಟಿ ರಿಪೋರ್ಟ್ ಆಗಿದೆ. ಇದನ್ನು 2015-16ರಲ್ಲಿ ನಾವು ಅದನ್ನ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ, ಅದೇ ಹೇಳ್ತಿದ್ದೇನೆ. ಟೆಂಡರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಅದೇ ಹೇಳ್ತಾ ಇದ್ದೇನೆ. ಯಾರು ಪ್ರಾರಂಭ ಮಾಡಿದಂತ ಅದು ಕ್ವಶನ್ ಕೇಳಿದ್ರೆ ಯಾರು ಯಾಕೆ ಹೇಳ್ಬಾರ್ದು? ನಾನು ಹೇಳ್ತೇನೆ, ಇದ್ರ ಹಿನ್ನೆಲೆ ಹೇಳಬೇಕು. 2010ರಲ್ಲಿ ಇದ್ದಂತ ಸರ್ಕಾರ ಯಾರದ್ದು ಇದ್ದಂತಹ ಅಧ್ಯಕ್ಷರು ಯಾರಾಗಿದ್ರು? ಕಿರಣ್ ಕುಮಾರ್ ಅಧ್ಯಕ್ಷರಾಗಿದ್ರು, ಬಿಜೆಪಿ ಅವರು ಇದ್ದದ್ದು. ಅದೆಲ್ಲ ಉಂಟು ನೋಡಿ. ಸೊ ಹಾಗಾದ್ರೆ 2010ರಿಂದ ನೀವು ಸುಮ್ಮನಿದ್ದು ಈಗ 2016ಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತ ಈಗ ಮಾಡುವಾಗ ಮಾಡ್ತಾರೆ. ಅದು ಅದೇ ಅಭಿವೃದ್ಧಿಗೆ ವಿರೋಧಿ, ಅಭಿವೃದ್ಧಿಯ ಪ್ರಶ್ನೆ ಹೇಗೆ ಬರ್ತದೆ? ಅವರು ಕೇಳಿರ್ತಕ್ಕಂಥದ್ದು ಇನ್ಫಾರ್ಮೇಶನ್ ಅಭಿವೃದ್ಧಿ ವಿರುದ್ಧ ಅಂತ ಬಹಳ ಒಂದು ಅಂತ ಇದು ಒಂದು ಗಂಟೆಯಲ್ಲಿ ಹೋಯ್ತು. ಸ್ಟೇ ತರ್ಲಿಕ್ಕೆ ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಆಗ್ಲಿಲ್ಲ. ಈಗ ಅವರು ಆಗ ಎಂತ ಹೇಳಿದ್ರು, 4 ಗಂಟೆಗೆ ಇವ್ರು ಕೇಳಲಿಲ್ಲ ಅಂತ. ಆಗ ಕೇಳಿದ್ರಲ್ಲ, ಇವರು ಹೇಳಿದ್ರಲ್ಲ ಹೋದ ತಿಂಗಳಲ್ಲಿ 4 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದಕ್ಕೆ ನೀವು ಕೇಳಲಿಲ್ಲ ಅಂತ ಹೇಳಿದ್ರಲ್ಲ ಇವರು. ನಿಮ್ಗೆ ಅಷ್ಟು ನಿಯತ್ತಿದ್ರೆ ನಾವು ಕೇಳಿದಕ್ಕೆ
ಒಂದು ಫೋನ್ ಮಾಡಿ ಸದಸ್ಯರು ಸದಸ್ಯರು ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಅದರಲ್ಲಿ ಇಬ್ರು ಇದ್ದಾರೆ, ಸದಸ್ಯರಿದ್ದಾರೆ, ವಿರೋಧ ಪಕ್ಷದ ನಾಯಕರು ಇದ್ದಾರೆ. ಅವರು ನಿಯತಲ್ಲಿ ಒಂದು ಫೋನ್ ಮಾಡಿ ಕರೆದು ತಗೊಳ್ಳಿ, ನಿಮ್ಮದು ರೆಡಿ ಉಂಟು ಕೊಟ್ರೆ ಇವತ್ತೀಗ ಕಲಾಪ ಆಗ್ತಾನೆ ಇರಲಿಲ್ಲ, ಫಿನಿಶ್ ಮುಗ್ದೋಯ್ತು. ಇದೆಲ್ಲ ನಾವು ಇದರ ಬಗ್ಗೆ ನಾವು ಇವರು ಹೇಳ್ತಾರೆ ಗಡಿಗಡೆ ಅದೇ ಹೇಳುದು, ನಾವು ಅಭಿವೃದ್ಧಿಗೆ ವಿರೋಧಿಗಳು ಅಂತ. ಅಭಿವೃದ್ಧಿಗೆ ನಾವು ಯಾವಾಗಲೂ ವಿರೋಧಿಗಳಲ್ಲ. ಇದನ್ನ ಕೋರ್ಟಿಗೆ ಹೋಗಿದ್ದಾರೆ, ಅದು ನೋಡಿ, ಇದ್ರ ಬಗ್ಗೆ ನೀವು ಇನ್ನೊಂದ್ ದಿವಸ ಸ್ಟೇ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ, 1 ಗಂಟೆ ನಿಲ್ಲಿಲ್ಲ. ನೋಡಿ, ಅದೇ ಇದ್ರ ಹೇಳಿಲ್ಲ. ಬಗ್ಗೆ ನೀವು- ಇದ್ರ ಬಗ್ಗೆ ನಾನು ಒಂದು ಕೇಳ್ತೇನೆ. ಇವರಲ್ಲಿ ಉತ್ತರ ಪಡ್ಕೊಳ್ತೇನೆ. ತಮ್ಮ ಪ್ರಕಾರ ಸ್ಟೇ ತರುವುದರಿಂದ ಬಿಜೆಪಿ ಅವರಿಗೆ ಯಾವ ರೀತಿ ಲಾಭ ಅಂತ ಹೇಳ್ತೀರಾ? ಅದು ಕೆಲಸ ನಿಲ್ಬೇಕು, ಈಗ ಆಗ್ಬಾರ್ದು, ಅದೇ ಉದ್ದೇಶ. ಮತ್ತೆ ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಬೇಕು, ಹಾಗಾದ್ರೆ ಇವ್ರು ಮಾಹಿತಿ ಕೊಡ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತಹ ಆ ಒಂದು ಸ್ಟೇ ನೀಡಿ ಅದನ್ನ ನಿಲ್ಲಿಸಿ ಇವರು BJP ಸರ್ಕಾರ ಬಂದಾಗ ನಮ್ಗೆ ಮಾಡ್ಬೇಕು ಅನ್ನೋದು. ಅಡ್ಡಗೋಡೆಯಲ್ಲಿ ಇಟ್ಟು ನಮ್ಮನ್ನು ಕೆಲಸ ಮಾಡ್ತಾರೆ. ಬೇಕಾದಷ್ಟಿದೆ, ಇದ್ರ ಬಗ್ಗೆ ನೀವು ಎಲ್ಲಾ ಮಾಹಿತಿ ಇದೆ. ಹೇಗೆ ಟೆಂಡರ್ ಆಗಿದೆ, ಪ್ರೀ ಬಿಡ್ ಹೇಗಾಗಿದೆ, ಎಲ್ಲವೂ ಇಲ್ಲ, ನಾವು ಮಾಹಿತಿ ಕೇಳಿದಾಗ ಕೊಡ್ಬೇಕಲ್ಲ. ಎಲ್ಲವೂ ಇದೆ, ಯಾವ್ದು ಇಲ್ಲ ಅಂತಿಲ್ಲ, ಮಾಹಿತಿ ಕೇಳಿದಾಗ ಕೊಡ್ಬೇಕಲ್ಲ. ಈಗ ಇದ್ರ ಬಗ್ಗೆ ನೀವು ಇನ್ನೊಂದು ಇದು ಮಾಡಿ, ಮಾಹಿತಿ ಕೇಳಿದಾಗ ಯಾಕೆ ಕೊಡ್ಬೇಕಲ್ಲ, ಅಷ್ಟೇ ನಾವು ಕೇಳುದು. ಇವತ್ತು ಗಲಾಟೆ ಆದದ್ದೇ ಅದು. ಕೊಡ್ತೆ ಅಂತ ಹೇಳಿದ್ದೇವೆ. ಹೋದ ಇವತ್ತಿದು ಕಥೆ ಅಲ್ಲ ಇದು. ಸಲ ಮೀಟಿಂಗ್ ಅಲ್ಲಿ 4 ಗಂಟೆಗೆ ಬನ್ನಿ ಕೊಡ್ತೆ ಅಂತ ಯಾಕೆ ಬರ್ಲಿಲ್ಲ? 4 ಗಂಟೆ ಬನ್ನಿ ಅಲ್ಲ, 4 ಗಂಟೆ ಕೊಡ್ತೇನೆ ಅಂತ ಹೇಳಿದ್ರು, ಬನ್ನಿ ಅಂತ ಹೇಳಿಲ್ಲ ಅವರು. ನೋಡಿ, 4 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದವರಿಗೆ ನಿಯತಲ್ಲಿ ಕೊಡ್ಬೇಕಿತ್ತು, ಅವರೊಂದು ಫೋನ್ ಮಾಡಿ ಸಹ ಕೊಡ್ಬೇಕಿತ್ತು, ಯಾರೋ ಸಾರ್ವಜನಿಕರಲ್ಲ. ನಮ್ಗೆ ಕೇಳಿದಾಗ ಕೊಡದಿದ್ರೆ ನೀವು ಸಾರ್ವಜನಿಕರಿಗೆ ಹೇಗೆ ಇದು ಮಾಡ್ತೀರಿ ಅಂತ ತಮ್ಮಿಬ್ಬರಲ್ಲೂ ಕೂಡ ಉತ್ತರ ಪಡ್ಕೊಳ್ತೇನೆ. ಒಟ್ಟಾರೆಯಾಗಿ ವಿಶ್ವೇಶ್ವರಯ್ಯ ಕಟ್ಟಡದ ಕುರಿತಾಗಿ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಹಗರಣ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಇನ್ನೊಂದು ಮಾತು ಬರ್ತದೆ, ಅಧ್ಯಕ್ಷರು ಕೂಡ ಲಂಚವನ್ನು ತಗೊಂಡಿದ್ದಾರೆ ಅಂತ. ಈ ಎಲ್ಲ ಕುರಿತಾಗಿ ನಾವು ಚರ್ಚೆನ ಮಾಡೋಣ ಪುಟ್ಟದೊಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಏನು ಚರ್ಚೆ ನಡೀತಿತ್ತು, ನೇರವಾಗಿ ಚರ್ಚೆಗೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೀತರವರಲ್ಲಿ, ತಾವು ಏನು ಈಗ ಅಕ್ರಮ ಆಗಿದೆ ಅಂತ ಹೇಳಿದ್ದೀರಾ ವಿಶ್ವೇಶ್ವರಯ್ಯ ಕಟ್ಟಡ ನಿರ್ಮಾಣದಲ್ಲಿ ಅಥವಾ ಒಂದು ಸಂಡೆ ಮಾರ್ಕೆಟ್ ನಿರ್ಮಾಣದಲ್ಲಿ, ಸೊ ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಾ ಅಂತ? ಸೊ ಸುಮ್ಮನೆ ಈಗ ಅದ್ರ ಮೇಲೆ ಅಕ್ರಮ ಆಗಿದೆ ಅಂತ ಹೇಳಿಲ್ಲ, ಮಾಹಿತಿ ಕೊಡ್ಲಿಕ್ಕೆ ಫಸ್ಟ್ ಕೇಳಿದ್ದು. ಸೊ ಯಾರು ಕೂಡ ಮಾಹಿತಿಯನ್ನ ಸುಮ್ಮನೆ ಕೇಳುವುದಿಲ್ಲ, ಮಾಹಿತಿ ಕೇಳಿದ್ ನಾವು, ಮಾಹಿತಿ ಸಿಗ್ಲಿಲ್ಲಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಅಕ್ರಮ ಆಗಿರ್ಬೋದು, ಅದಕ್ಕೆ ನೀವು ಕೊಡ್ತಾ ಇಲ್ಲ ಅಂತ ನಾವು ಹೇಳಿದ. ಅವರು ಅವ್ಯವಹಾರ ಆಗಿದೆ ಇದರಲ್ಲಿ ಅಂತ ನೀವು ನೇರ ಭಾಗಿಯಾಗಿದ್ದೀರಾ ಅಂತ ಅಧ್ಯಕ್ಷರಿಗೆ ಪಾಯಿಂಟ್ ಔಟ್ ಮಾಡಿದ್ದಾರೆ. ಯಶ್ಪಾಲ್ ಸುವರ್ಣ ಅವರು ತಾವು ಕೂಡ ಅವರೊಟ್ಟಿಗೆ ಇದ್ರಿ, ಅವರು ನಿಂತು ಅಧ್ಯಕ್ಷರು ಕೂಡ ಲಂಚವನ್ನ ಸ್ವೀಕರಿಸಿದ್ರು. ಹೌದಾ? ಯಾಕೆ ಉಪಾಧ್ಯಕ್ಷರು ಕೆಳಗೆ ಬಂದು ಮಾತಾಡಿದ್ದು, ಉಪಾಧ್ಯಕ್ಷರು ಕೆಳಗೆ ಬಂದು ಮಾತಾಡಿ ಅದಕ್ಕೋಸ್ಕರ. ಹಾಗಾದ್ರೆ ನಾವು ತೆಗೆದುಕೊಂಡಿದ್ರೆ ನೀವು ಅದು ಕ್ಷಮೆ ಯಾಚಿಸಬೇಕು, ನೀವು ತಪ್ಪು ಮಾಹಿತಿಯನ್ನು ಸದನಕ್ಕೆ ನೋಡ್ತೀರಿ ಅಂತ ಹೇಳ್ಕೊಂಡು ಅವ್ರು ಹೇಳಿ ಸರಿ. ಆಗ ಊಹೆ ಮೇಲೆ ಹೇಳಿದ್ದು, ಅಧ್ಯಕ್ಷರು ಲಂಚವನ್ನು ಸ್ವೀಕರಿಸಿದ್ದಾರೆ ಅಂತ ಊಹೆ ಮೇಲೆ ಹೇಳಿದ್ದು. ಸ್ವೀಕರಿಸಿದ್ದಾರೆ ಅಂತ ಹೇಳಲಿಲ್ಲ. ನೀವು ಕೊಡುದಾದ್ರೆ ಆ ದಿವಸ 4 ಗಂಟೆಗೆ ನೀವು ಕೊಡ್ಬೇಕಿತ್ತಲ್ಲ, ಕೊಡ್ಲಿಲ್ಲ, ಹಾಗಾಗಿ ನೀವು ಭಾಗಿಯಾಗಿದ್ದೀರಿ ಅಂತ ಹೇಳಿದ. ಅವ್ಯವಹಾರ ಮಾಡಿದ್ದೀರಿ, ಅವ್ಯವಹಾರ ನಡೆದಿರಬಹುದು ಅಂತ ಮಾತಿನ ಚಕಮಕಿಯಲ್ಲಿ ಬರ್ತದೆ. ಉಪಾಧ್ಯಕ್ಷರ ಬಗ್ಗೆ ಓರ್ವ ಉಪಾಧ್ಯಕ್ಷರ ಸ್ಥಾನದಲ್ಲಿ ನಿಂತು ಬಾವಿಗೆ, ಸದನದ ಬಾವಿಗೆ ಉಪಾಧ್ಯಕ್ಷರು ಬಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಈಗ ಓರ್ವ ಅಧ್ಯಕ್ಷನಿಗೆ ಇರ್ತಕ್ಕಂಥ ವ್ಯಾಲ್ಯೂವನ್ನ, ಕ್ವಾಂಟಿಟಿಯನ್ನ ಆತ ಉಳಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಉಪಾಧ್ಯಕ್ಷರು ಓರ್ವ ಸಂವಿಧಾನ ಗೊತ್ತಿರ್ತಕ್ಕಂಥವನು ಅಥವಾ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸ್ಲಿಕ್ಕೆ ಕನಿಷ್ಠ ಜ್ಞಾನ ಇರ್ತಕ್ಕಂಥವ್ರಿಗೆ ಗೊತ್ತಿರ್ತದೆ, ನಾನು
ಬಾವಿಗೆ ಇಳಿಬಾರ್ದು ಅನ್ನುವಂತ ಪರಿಜ್ಞಾನ ಆದ್ರೂ ಅವ್ರಲ್ಲಿ ಇರ್ಬೇಕು. ಯಾಕೆ ಇಂತಹ ಒಂದು ಕನಿಷ್ಠ ನಡೆಯನ್ನ ಅವ್ರು ಯಾಕೆ ಅಧ್ಯಕ್ಷರು ಅಲ್ಲಿ ಉತ್ತರ ಕೊಡಬೇಕು, ಕುತ್ಕೊಂಡು ಅಲ್ಲಿ ಹೋಗ್ತೇನೆ. ಉಪಾಧ್ಯಕ್ಷರು ಮಾತಾಡ್ಬೇಕಾದ್ರೆ ಕೆಳಗೆ ಇಳಿದು ಮಾತಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಕೆಳಗೆ ಇಳಿದು ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಳಗೆ ಬಂದು ಸದನದ ಇಲ್ಲಿ ನೋಡಿ, ನಾನು ಕಾಂಗ್ರೆಸ್ ತಪ್ಪು, ಬಟ್ ಐ ಆಮ್ ಡ್ಯಾಮ್ ಶೋರ್ ಇಲ್ಲಿ ಉಪಾಧ್ಯಕ್ಷರದ್ದು ತಪ್ಪಿದೆ. ಸಂಸತ್ತಿನ ಅಥವಾ ಒಂದು ಕಲಾಪದ ಮರ್ಯಾದೆ ಏನಿದೆ, ಅದಕ್ಕೆ ನೀಡಬೇಕಾಗಿರ್ತಂಗ ಗೌರವ ಏನಿದೆ, ಉಪಾಧ್ಯಕ್ಷರು ಮುಂದೆ ಬಂದು ಮೈಕ್ ಹಿಡ್ಕೊಂಡು ತಪ್ಪಾಗ್ಲಿಲ್ಲ. ಈ ಹಿಂದಿನ ಉಪಾಧ್ಯಕ್ಷರು ಕೂಡ ಮಾತಾಡ್ಬೇಕಾದಾಗ ಎದುರು ಬಂದು ನಿಂತು ಮತ್ತೆ ಮಾತಾಡಿದ್ದಾರೆ. ಇನ್ನೊಂದು ಪ್ರಶ್ನೆ, ನೇರವಾಗಿ ಅದೇ ಅಧ್ಯಕ್ಷರು, ನಾನು ಈಗ ಏನು ಮಾತಾಡುವಾಗ ನೀವು ಹೇಳಿದ್ರಿ ಹೌದು ಹೌದು ಅಂತ ಹೇಳಿದ್ರಿ, ಹಾಗಾದ್ರೆ ಅದೇ ಅಧ್ಯಕ್ಷರಿಗೆ ಗೌರವ ನೀಡಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಯಾವ ಆಧಾರದ ಮೇಲೆ ನೀವು ಲಂಚ ತಗೊಂಡಿದ್ದೀರಾ ಅಂತ ಹೇಳಿದ್ರಿ. ನಾನು ನಿಮ್ಮಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೊರು ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ 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 ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಇಲ್ಲ ಅಂತ ಆದ್ರೆ ಸ್ವಲ್ಪ ಹೊರಗೆ ಬಂದು ಮಾತಾಡಿ. ತಮ್ಮ ಹೆಸರು? ಎಸ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರಮೇಶ್ ಕಾಂಚನ್ ಅಂತ ಹೇಳಿ ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ. ಎಸ್ ರಮೇಶ್ ಕಾಂಚನ್ ಅವರೇ ಹೇಳಿ. ಈಗ ನಮ್ಮ ಗೀತಾ ಶೆಟ್ಟಿ ಅವರು ನಮ್ಮ ಆತ್ಮೀಯರು, ಈಗ ಗೀತಾ ಶೆಟ್ಟಿ ಅವರಿಗೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಈಗ ಕೆಲವು ಹಿರಿಯ ಸದಸ್ಯರುಗಳು ನೇರವಾಗಿ ಇದರಲ್ಲಿ ಕರಪ್ಷನ್ ಆಗಿದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಏನಾದ್ರೂ ಒಂದು ಕಾಗದ ತುಂಡುಂಟಾ, ಮತ್ತೆ ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ? ಮಾತಾಡ್ಲಿಕ್ಕೆ ಮಾತ್ರ ಅಲ್ಲಿ ಆಗುದಿಲ್ಲ. ವಿತ್ ಡಾಕ್ಯುಮೆಂಟ್ ಇದ್ದು ಏನಾದ್ರು ನೀವು ಪ್ರೂವ್ ಮಾಡ್ಬೇಕು ಅಲ್ಲಿ ಏನಾದ್ರು ಕರಪ್ಷನ್ ಆಗಿದೆ ಅಂತ ಹೇಳಿ. ಇದರ ಬಗ್ಗೆ ಆಗ್ಲೇ ನಾನು ಮಾಹಿತಿ ಕೇಳಿದ್ದೇವೆ, ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರು. ಮಾಹಿತಿ ಕೇಳಿದ ತಕ್ಷಣ 4 ಗಂಟೆ ಬನ್ನಿ ಅಂತ ಹೇಳಿದಾಗ ಏನು ನಗರಸಭಾ ಪೌರಾಯುಕ್ತರು ಅಥವಾ ಅಧ್ಯಕ್ಷರು ಅವರ ಮನೆಗೆ ಹೋಗಿ ಕೊಟ್ಟು ಬರ್ಬೇಕಾ, ಅಥವಾ ಇವ್ರಿಗೆ ಏನಾದ್ರು ಕನಿಷ್ಠ ಜ್ಞಾನ ಉಂಟಾ ಇಲ್ಲಿ ಬಂದು ತಗೊಂಡು ಹೋಗ್ಬೇಕಂತ ಹೇಳಿ? ರಮೇಶ್ ಕಾಂಚನ್ ಅವರು, ತಾವು ಕೂಡ ಇವತ್ತು ಬಹುಶಃ ನಮ್ಮ ವಿಜುವಲ್ ಅಲ್ಲಿ ಇದೆ, ತಾವು ಕೂಡ ಬಹಳ ಅಷ್ಟೇ ರ್ಯಾಶ್ ಆಗಿ ಮಾತಾಡ್ತಾ ಇದ್ರಿ. ಸೊ ನಾನು ನೇರವಾಗಿ ಗೀತಾರಲ್ಲಿ ನಿಮ್ಮ ಉತ್ತರವನ್ನ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಾತಾಡ್ತಾರೆ ಇವರು ಕರಪ್ಷನ್ ಪರಮ ಏನು ಸೂತ್ರಧಾರರು. ಇವರಿಗೆ ಅದಕ್ಕೆ ಜನತೆ ಉಡುಪಿಯ ಜನತೆ ತಕ್ಕ ಪಾಠ ಕಲಿಸಿ ಇವರನ್ನು ವಿರೋಧ ಪಕ್ಷದ 5 ವರ್ಷದಲ್ಲಿ ಕೂತ್ಕೊಂಡು ಅಂದರೆ ಜನತೆ ಕೊಟ್ಟಿದ್ದಾರೆ. ನಾವೇನೋ ಡೆವಲಪ್ 30 ವರ್ಷದಲ್ಲಿ ಇವರಿಗೆ ಏನಾದ್ರು ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗ್ಲಿಲ್ಲ. ನಾವು ಉಡುಪಿಯ ಜನತೆ ನಮ್ಗೆ ಬಹುಮತ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಇದನ್ನು ವಿಶ್ವೇಶ್ವರ ಬಿಲ್ಡಿಂಗ್ ಇರ್ಲಿ ಅಥವಾ ಇನ್ನಿತರ ನೀರು ಇವತ್ತು ನೀರಿದೆಯಲ್ಲ, ಒಟ್ಟಿಗೆ ಜನತೆಗೆ ನೀರು ಬೇಕು, ಇದರ ವಿಷಯವಾಗಿರ್ಲಿ ಅನೇಕ ವಿಚಾರ ಡೆವಲಪ್ಮೆಂಟ್ ಬಗ್ಗೆ ನಾವು ಹೋಗುವಾಗ ಇವರು ಹಿರಿಯ ಸದಸ್ಯರು 2 ಸರಿ 3 ಸರಿ 4 ಸರಿ ಗೆದ್ದವರು ನಮ್ಗೆ ಪೂರಕವಾಗಿ ನಮ್ಮ ಏನು ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಡ್ಬೇಕು ವಿನಾಃ ಇದನ್ನು ಈತ ನಡುವೆ ಅಲ್ಲಿ ಇದ್ದವರಲ್ಲಿ ಕೆಲವು ನಿಮ್ಮ ಜನ ನಾನು ಮುಖಾಂತರ ಎಲ್ಲ ಬಿಜೆಪಿ ಸದಸ್ಯರಿಗೆ ಹೇಳಿಕೆ ಬಯಸ್ತೇನೆ. ಎಸ್ ನಾನು ಗೀತಾರವರಲ್ಲಿ ಉತ್ತರವನ್ನು ಕೇಳ್ತಾ ಇದ್ದೇನೆ. ಅವ್ರು ಹೇಳುವ ಪ್ರಕಾರ ಯಾವುದೇ ವಿತೌಟ್ ಡಾಕ್ಯುಮೆಂಟ್ ಹೇಗೆ ಮಾತಾಡಿದ್ರಿ, ಲಂಚ ತಗೊಂಡಿದ್ದಾರಾ ಅಥವಾ ಇನ್ನೊಂದು ಈಗ ಪ್ರಶ್ನೆ ಕೇಳಿದ್ದಾರೆ, ಅದು ನಾವು ಆಗ್ಲೇ ಮಾತಾಡಿ ಆಗಿದೆ. ಒಂದೇ ನಾವು ಕೇಳಿದ್ದಕ್ಕೆ ನಮ್ಗೆ ಇದು ಕೊಡ್ಲಿಲ್ಲ, ಮಾಹಿತಿ ಕೊಡ್ಲಿಲ್ಲ. ಒಂದು ಅವ್ರು ಹೇಳಿದ್ರು ಜನತೆ ಉತ್ತರ ಕೊಟ್ಟಿದ್ದಾರೆ ಅಂತ. ಜನತೆ ಉತ್ತರ ಕೊಟ್ಟಿದ್ದು ನಾವು ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ಅಲ್ಲ. ಜನತೆ ಯಾವುದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತುಂಟು. ಇಲ್ಲ, ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ಒಬ್ಬ ಮನುಷ್ಯ ಹೇಳಿಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆದಾಗ ಚೇಂಜ್ ಆದದ್ದು ಅದೆಲ್ಲ ಅವ್ರಿಗೆ ಗೊತ್ತುಂಟು. ಅಭಿವೃದ್ಧಿ ಬಗ್ಗೆ ಹೇಳ್ತೇನೆ. ಒಂದು ಸಣ್ಣದು, MP ಎಲೆಕ್ಷನ್ ಅಲ್ಲಿ ನಮ್ಮ ಎಲೆಕ್ಷನ್ ಆದ ನಂತರ MP ಎಲೆಕ್ಷನ್ ಆದದಲ್ಲ. MP ಎಲೆಕ್ಷನ್ ಅಲ್ಲಿ ನಮ್ಮ ನಗರಸಭೆಯಲ್ಲಿ 35,000 ಲೀಡ್ ನಮ್ಗೆ ಬಂದಿದೆ. ಈಗ ನಾವು ಲೀಡರ್ ಇದ್ದೇವೆ. MP ಎಲೆಕ್ಷನ್ ಅಲ್ಲಿ ನಾವು ಲೀಡರ್ ಇದ್ದೇವೆ. ಮೊನ್ನೆ ಆದದ್ದು ಫಸ್ಟ್ ಮುನ್ಸಿಪಾಲಿಟಿ ಆಯ್ತು, MLA ಆಯ್ತು. MP ಎಲೆಕ್ಷನ್ ಅಲ್ಲಿ ನಾವು ಯಾಕೆ ಲೀಡರ್ ಇದ್ದೇವೆ? ಮುನ್ಸಿಪಾಲಿಟಿ ಲೀಡರ್ ಇದ್ದೇವೆ. ಕಾಂಚನ್ರಲ್ಲಿ ಇನ್ನೊಂದು ಪ್ರಶ್ನೆ ಅಲ್ಲ, ಈತ ನಡುವೆ ಇನ್ನೊಂದು ಊಹಾಪೋಹ ಬಂದಿದೆ. ಅಲ್ಲಿ ಮಾತಾಡ್ತಾ ಅತಿರೇಕಕ್ಕೆ ತಿರುಗಿ ನಾನು ನಿನ್ನನ್ನು ಹೊರಗೆ ನೋಡ್ಕೊಳ್ತೇನೆ ಅದು ಇದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು ಅಂತ. ಹೌದಾ? ಈಗ ಇದರ ಮಟ್ಟಿಗೆ ನಾನು ಹೇಳ್ಬೇಕಾದ್ರೆ ಕೆಲವರೆಲ್ಲ ನಾವೆಲ್ಲ ಅನುಭವ ಇಲ್ಲದವರು, ಬಿಜೆಪಿ ಅವರ ತಲೆಯಲ್ಲಿ ಏನಂದ್ರೆ ನಾವೆಲ್ಲ ಅನುಭವ ಇಲ್ಲದವರು, ಇವರೆಲ್ಲ ಬಹಳ ವಸ್ತು 3 ಸರಿ 4 ಸರಿ ಆದವರು
ಇವರ ಬಾಯಲ್ಲಿ ಅಂತ ಶಬ್ದ ಬರುವಾಗ ನಾವೇನು ಕೈಗೆ ಬಲೆ ಹಾಕೊಂಡಿದ್ದೇವಾ? ಅದಕ್ಕೆ ಪ್ರತಿಷ್ಠೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಒಂದು ಗಲಾಟೆ ಇಲ್ಲಿಗೆ ನಿಲ್ತದೆ ಅಥವಾ ಹೊರಗೆ ಏನು ಕೂಡ ಪ್ರತಿಭಟನೆ ಆಗುದಿಲ್ಲ, ನಿಮ್ಮ ಯಾವುದೇ ಕೂಡ ಹೊಡೆತ ಬಡಿತ ಆಗುದಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಆದ್ರೆ ಆಗದಿದ್ರೆ ಒಳ್ಳೇದು, ಆದ್ರೆ ನಮ್ಮ ಹಣೆ ಬರದಲ್ಲಿ ಇದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಎಸ್ ಸರ್, ಕಡೆಯದಾಗಿ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಗೀತಾರವರು ತಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಇವತ್ತು ಸಮಸ್ತ ಉಡುಪಿಯ ಜನತೆ ತಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಯಾವಾಗಲೂ ಅವರ ಕುಂದಾಪುರದಲ್ಲಿ ಹೋಟೆಲ್ ಮಾಡುವಾಗ ನಾವೆಲ್ಲ ಆಡಳಿತ ಪಕ್ಷದ ಸದಸ್ಯರು ಹೋಗಿ ಅವರ ಹೋಟೆಲ್ ಊಟ ಮಾಡಿ ಬಂದಿರುವೆ, ಅವರಿಗೆ ವಿಶೇಷ ರೆಸ್ಪೆಕ್ಟ್ ಇದೆ. ಆದ್ರೆ ಅವರೆಲ್ಲ ವಿಶೇಷವಾಗಿ 3-4 ಸರಿ ವಿನ್ನಾದವರು ಅವರು ಮಾತಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ ನಾವೆಲ್ಲ ಹೊಸಬ್ರು ನಮ್ಮನ್ನು ವಿಶ್ವಾಸವನ್ನು ತಗೊಂಡು ಇಟ್ಸ್ ಸೆಕೆಂಡರಿ. ಈಗ ಹೋಟೆಲ್ ಅಲ್ಲಿ ಊಟ ಮಾಡಿದ್ದೆಲ್ಲ ಸೆಕೆಂಡರಿ, ಬಟ್ ಈಗ ವಿಶ್ವೇಶ್ವರ ಕಟ್ಟಡ ನಿರ್ಮಾಣದಲ್ಲಿ ಅಲ್ಲಿ ಆಗಿದ್ದೇ ಇಲ್ವಾ, ಅಲ್ಲಿ ಭ್ರಷ್ಟಾಚಾರ ಆಗಿದೇ ಇಲ್ವಾ ಅಂತ? ವಿಶ್ವೇಶ್ವರ ಬಿಲ್ಡಿಂಗ್ ಕಟ್ಟಡವನ್ನು ಆಗ್ಬೇಕು, ಉಡುಪಿಯಲ್ಲಿ ಒಂದು ಮಾದರಿ ಕಟ್ಟಡ ಆಗ್ಬೇಕು ಅಂತ ಹೊರಟವರು ಅದರ ಫೌಂಡೇಶನ್ ಹಾಕಿದವರು ಇವರೇ. ಕೇಳಬೇಕು, ವಿಶ್ವೇಶ್ವರ ಕಟ್ಟಡ ಆಗ್ಬೇಕು, ಅದು ಒಂದು ಒಳ್ಳೆಯ ಒಂದು ಬಿಲ್ಡಿಂಗ್ ಉಡುಪಿಯಲ್ಲಿ ತೋರಿಸಬೇಕು ಹೊರಟವರು ಇವರೇ. ಅದನ್ನು ನಾವು ಬಂದಾಗ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಕಂಪ್ಲೀಟ್ ಕಾಗದ ಪಾಠಕವನ್ನು ಇದೇ ನಗರಸಭೆಯಲ್ಲಿ ಇದೇ ಇರುವಾಗಲೇ ಪ್ರಾಯಶಃ 3-4 ಸರಿ ಚರ್ಚೆ ಆಗಿದೆ. ಮತ್ತೆ ಅಲ್ಲಿ ಕರಪ್ಷನ್ ವಿಷಯ ಹೇಗೆ ಇದು ಏನು ತೋರಿಸ್ತದೆ ಅಂದ್ರೆ ಅಭಿವೃದ್ಧಿಗೆ ಇವರು ವಿರೋಧ ಇದ್ದಾರೆ, ಅಭಿವೃದ್ಧಿಗೆ ವಿರೋಧ ಇದು ಇವರು ಪಾಠ ಆಗಿ ಹೋಗಿದೆ, ವಾಪಸ್ ನಮ್ಮನ್ನು ಕೈ ಹಿಡಿತಾರೆ. ಸೊ ಅದು ಗೊತ್ತಾಗಿ ಅವರು ಎಸ್ ರಮೇಶ್ ಕಾಂಚನ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇದೇ ಪ್ರಶ್ನೆಗೆ ಉತ್ತರವನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ತಮ್ಮ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದವನ್ನು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ತಮ್ಮ ಉತ್ತರದ ಅವಶ್ಯಕತೆ ಇದೆ. ಈಗ ಇಷ್ಟು ಪ್ರಶ್ನೆಗಳನ್ನ ಅವ್ರು ಕೇಳಿದ್ರು. ಪಾಯಿಂಟ್ 1, ನಿಮಗೆ ಅಭಿವೃದ್ಧಿ ಆಗುವುದು ಇಷ್ಟ ಇಲ್ಲ. ಯಾಕೆ ಬಿಜೆಪಿ ಅವರಿಗೆ ಅಭಿವೃದ್ಧಿ ಆಗುವುದು ಇಷ್ಟ ಇಲ್ಲ? ಅವರ ಪ್ರಕಾರ ಯಾಕೆ ಅಭಿವೃದ್ಧಿ ಆಗುವುದು ಇಷ್ಟ ಇಲ್ಲ? ನೀವು ಆ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗ್ತದೆ. ಅಂಡ್ ಸೆಕೆಂಡರಿ, ತಾವು ಬೇಕಂತವೇ ಗಲಾಟೆಯನ್ನ ಮಾಡಿದ್ರಿ ಅಂತ, ಹೌದಾ? ಮತ್ತೆ ಇನ್ನೊಂದು ಕೇಳ್ತಾರೆ, ವಿತೌಟ್ ಪೇಪರ್ ಡಾಕ್ಯುಮೆಂಟ್ಸ್ ಹೇಗೆ ಮಾತಾಡಿದ್ರಿ? ತಾವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಅಭಿವೃದ್ಧಿ ಎಷ್ಟು ಮಾಡಿದ್ದೇವೆ ಅಂತ ಜನತೆಗೆ ಗೊತ್ತುಂಟು. ಕಲ್ಸಂಕ ಮಣಿಪಾಲ್ ರಸ್ತೆ ಎಲ್ಲ ನಮ್ಮ ಅವಧಿಯಲ್ಲೇ ಆದದ್ದು. ಎಷ್ಟು ಮಾಡಿದ್ದೇವೆ ಅದು ಜನತೆಗೆ ಗೊತ್ತುಂಟು. ಸರ್, ತಮ್ಮಲ್ಲಿ ಈಗ ಏನು ಗಲಾಟೆಗಳಾಯ್ತು, ಸೊ ಕಾಂಗ್ರೆಸ್ಸಿನವರು ಅಷ್ಟು ರ್ಯಾಶ್ ಆಗುವಂತ ಅವಶ್ಯಕತೆ ಏನಿತ್ತು? ತಾವು ಈಗ ಅವರು ಪೌರಾಯುಕ್ತರ ವಿರುದ್ಧವಾಗಿ ಅಥವಾ ಅಧ್ಯಕ್ಷರ ವಿರುದ್ಧವಾಗಿ ಬಂದ್ರು ಅಂತ ಹೇಳಿದ್ರೆ ತಾವಾದ್ರೂ ಅದನ್ನು ಕೂಲ್ ಡೌನ್ ಮಾಡಬಹುದಾಗಿತ್ತಲ್ಲ, ಯಾಕೆ ತಾವು ಕೂಡ ಅಷ್ಟೇ ಗಲಾಟೆ? ಕೂಲ್ ಡೌನ್ಗೆ ಹೋಗಿದ್ದೇನೆ, ಅವ್ರು ಕೇಳೋದಿಲ್ಲ, ಅವ್ರು ನಮ್ಮ ನೆಲ್ಲಿಗೆ ಬಿಡ್ತಿರ್ಲಿಲ್ಲ. ನಾನು ಕೂಡ ಹೋಗಿದ್ದೇನೆ, ನಾನು ಹೋಗಿ ಅಧ್ಯಕ್ಷತೆ ಹೇಳಿದೆ, ಪೌರಾಯುಕ್ತರು ಹೇಳಿದೆ, ಅವ್ರು ಏನು ಮಾಹಿತಿ ಕೊಡ್ಬೇಕಂತ ಕೇಳಿದ್ದಾರೆ, ಕೂಡಲೇ ಕೊಡಿ ಅಂತ. 10 ನಿಮಿಷ ಸದನವನ್ನು ಮುಂದೂಡಿ ಮತ್ತೆ ಕೊಡಿ ಅಂತ ಹೇಳಿದ್ರೆ ಆಗ್ಲೇ ಕೊಟ್ಟಿದ್ದಾರೆ. ಹೇಳಿದಕ್ಕೆ ಅವ್ರು ಮರ್ಯಾದೆ ಕೊಟ್ಟಿದ್ದಾರೆ, ಅಧ್ಯಕ್ಷ ಕೊಟ್ಟಿದ್ದಾರೆ. ಮತ್ತೆ ನಾವು ರ್ಯಾಶ್ ಆಗೋದು ಹೇಳಿದ್ರೆ ಅವರು ಮಾತಾಡೋ ಅವ್ಯವಹಾರ ಆಗಿದೆ, ನೀವು ಲಂಚ ತಗೊಂಡು ಹೇಳುವಾಗ ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ನಮ್ಮ ಅಧ್ಯಕ್ಷರ ಮೇಲೆ ಬಿಜೆಪಿಯವರು ವ್ರತ ಆರೋಪ ಮಾಡುವಾಗ ಏನು ತಪ್ಪು ಮಾಡದೆ ಪಾರದರ್ಶಕ ಆಡಳಿತ ಮಾಡಿಕೊಂಡು ನಾವು ಕೇಳ್ಬೇಕಂತಿಲ್ಲ. ಅಲ್ಲ, ಅಲ್ಲಿ ಗಲಾಟೆ ಆಗುವಾಗ ಇನ್ನೊಂದು ಮಾತು ಕೇಳಿ ಬರ್ತದೆ, ಓರ್ವ ಮಹಿಳೆಯ ಬಗ್ಗೆ ನೀವು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಲ್ಲ, ಅಧ್ಯಕ್ಷರು ಓರ್ವ ಮಹಿಳೆ ಅನ್ನೋದಾಗಿ. ನಾ ಇಲ್ಲಿ ಕೇಳ್ತೇನೆ, ಅಧ್ಯಕ್ಷರು ಅನ್ನುವಂತ ಸ್ಥಾನ ಅದು ಮಹಿಳೆ ಮತ್ತು ಪುರುಷರಿಗೆ ಸೀಮಿತವಾಗಿರತಕ್ಕಂಥದ್ದು, ಅಥವಾ ಕಲಾಪದಲ್ಲಿ ಮಹಿಳೆ ಮತ್ತು ಪುರುಷ ಅನ್ನುವಂತ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ತದೆ ಅಂತ ಹೇಳಿದ್ರೆ ಕಳೆದ ಸಭೆಗಳಲ್ಲಿ ಕೂಡ ನೀವು ತಾಕತ್ತಿದ್ರೆ ಬರೆದು ಕೊಡಿ ಆ ರೀತಿ ಎಲ್ಲ ಮಾತನಾಡಿದ್ರು. ಮಹಿಳೆಗೆ ಅಲ್ಲಿ ಕೂತ್ಕೊಂಡವರು ಮಹಿಳೆಯರೊಬ್ಬರು, ಅವರಿಗೆ ತಾಕತ್ತನ್ನು ಕೇಳೋದು ಅದು ಎಷ್ಟು ಸರಿ ಅಂತ ಅವ್ರೇನಿಸ್ಬೇಕು. ನಡುವೆ ನಾನು ತಮ್ಮಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೋರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀನಿ, ಪ್ರಭಾಕರ್ ಅಂತ. ಹೇಳಿ ಪ್ರಭಾಕರ್ ಅವರೇ. ಎಸ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಹೇಳಿ. ಹೇಳಿ. ವಿಶ್ವೇಶ್ವರಯ್ಯ ಟೆಂಡರ್ ಬಗ್ಗೆ ಈಗ ಬಿಜೆಪಿ ಅವ್ರು ಕೇಳುದೇನು, ಅದರದ್ದು ದಾಖಲೆ ಕೊಡಿ ಅಂತ. ಟೆಂಡರ್ ಕೊಟ್ಟದಕ್ಕೆ ಏನು ದಾಖಲೆ ಕೊಡಿ ಅಂತ ಹೇಳುದು, ಅದನ್ನು ಕೊಟ್ಟು ಬಿಟ್ರೆ ಆಯ್ತಲ್ಲ, ಅಲ್ಲಿ ಏನು ಬೇರೆ ವಿಷಯವಿಲ್ಲಲ್ಲ. ಟೆಂಡರ್ ಆದದ್ದನ್ನು ಅವ್ರು ಕೇಳ್ತಾ ಇದ್ದಾರೆ, ಯಾವ ರೀತಿ ಆಗಿದೆ, ಅದು ರೀಸನೇಬಲ್ ಆಗಿ ಆಗಿದೆ ಹೇಗೆ ಅಂತ. ಅದನ್ನು ಕೊಟ್ಟು ಬಿಟ್ರೆ ಮುಗೀತಲ್ಲ. ಇವರು ಅಲ್ಲಿ ಗಲಾಟೆ ಮಾಡೋದು, ನಾವು
ಅಭಿವೃದ್ಧಿ ಮಾಡ್ತಾ ಇದ್ದೆ, ಯಾವ್ದು ಇವರು ಆಸ್ಪತ್ರೆಯನ್ನು ಕೊಟ್ರು, ಈಗ ಇದನ್ನು ಕೊಟ್ರು, ಇನ್ನು ನಾಳೆ ಎಲ್ಲವನ್ನು ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ದಾಖಲೆ ಕೊಟ್ಟು ಬಿಟ್ರೆ ಮುಗಿತಲ್ಲ, ಅಲ್ಲಿ ವಿಷಯ ಇಲ್ಲಲ್ಲ ಮಾತಾಡ್ಲಿಕ್ಕೆ. ಜನಾರ್ದನ್ ಭಂಡಾರ್ಕರ್ ಇವತ್ತು ದಾಖಲೆ ಸಮೇತ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಸುಮಾರು ಒಂದು 50 ಪುಟಗಳದ್ದು. ನಾನು ಅವರಲ್ಲೇ ಉತ್ತರವನ್ನ ಪಡೆದುಕೊಳ್ತೇನೆ. ಸರ್, ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಜನಾರ್ದನ್ ಭಂಡಾರ್ಕರ್ ಅವರು ಇದು ನಮ್ದು ಆಸ್ಪತ್ರೆ ಆಗುವಾಗಲೂ ಇದೇ ತರ ಉತ್ತರವನ್ನು ಕೊಟ್ರು. ಅದೆಲ್ಲ ನಮ್ಗೆ ಗೊತ್ತುಂಟು. ಅವ್ರು ಸತ್ಯವನ್ನು ಮರೆಮಾಚದೆ ನೇರವಾಗಿ ಹೇಳಿ ಇದರಲ್ಲಿ ಅವ್ಯವಹಾರ ನಡೀಲಿಲ್ಲ. ಯಾಕೆ ಇವರು ಪ್ರೈವೇಟ್ ಅವರಿಗೆ ಕೊಡ್ಬೇಕು? ಅವಶ್ಯಕತೆ ಇಲ್ಲಲ್ಲ. ಯಾಕೆ ಮುನ್ಸಿಪಾಲಿಟಿಯಲ್ಲಿ ಬಿಜೆಪಿ ಅವರು ಇಷ್ಟು ವರ್ಷ ಆಡಳಿತ ಮಾಡುವಾಗ ಎಷ್ಟು ಒಳ್ಳೆ ಆಡಳಿತ ಮಾಡಿ, ಇವರು ಈಗ ಅದು ಭ್ರಷ್ಟಾಚಾರ ಅದು ಅಂತ ಹೇಳ್ತಾರಲ್ಲ, ಏನು ಒಳ್ಳೆ ಕೆಲಸ ಆಗಿದ್ರು ಅದು ಬಿಜೆಪಿ ಆಡಳಿತದಲ್ಲಿ ಆಗಿದೆ. ಅವ್ರು ಮಾಡ್ಲಿಲ್ಲ ಅಂತ ಹೇಳುದಿಲ್ಲ. ಇವರಿಗೆ ಈಗ ಅವಕಾಶ ಇದೆ, ಇದ್ದದನ್ನೆಲ್ಲ ಪ್ರೈವೇಟ್ಗೆ ಕೊಟ್ಕೊಂಡು ಈಗ ಇವರು ನಾವು ಮಾಡ್ತೇವೆ. ಯಾಕೆ ಇವ್ರಿಗೆ ಏನು ಭಯ ಅಂತ ಹೇಳಿದ್ರೆ, ನೀವು ಉಡುಪಿಯಲ್ಲಿ ಇದ್ದದನ್ನೆಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಾ, ಇದನ್ನು ಕೂಡ ನೀವು ಭ್ರಷ್ಟಾಚಾರ ಮಾಡ್ತೀರಾ ಅಂತ ಅವ್ರದ್ದು. ತಾವೇನ್ ಹೇಳ್ತೀರಾ? ನೋಡಿ, ಇಡೀ ದೇಶದಲ್ಲಿ ಎಫ್ ಡಿ ಅನ್ನ ನರೇಂದ್ರ ಮೋದಿ ಅವರು ತಂದಿದ್ದಾರೆ. FDI ತಂದು ಯಾವುದರಲ್ಲಿ FDI ಸೇನೆಯಲ್ಲಿ ಕೂಡ 100% ವಿದೇಶಿ ಬಂಡವಾಳ ತಂದಿದ್ದಾರೆ. ಜಾಗತೀಕರಣ ಹೇಳೋದು 1990ರಿಂದ ಜಾಗತೀಕರಣ ಈ ದೇಶದಲ್ಲಿ ಬಂದಿದೆ. ಆಗಲೇ ಹೇಳ್ತೇನೆ, ಬಟ್ ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸೇನೆ ಕೂಡ ವಿದೇಶಿ ಬಂಡವಾಳವನ್ನು ತಂದು ಕೊಟ್ಟಿದ್ದಾರೆ. ಆದ್ರೆ ಸೇನೆಯನ್ನ ನಡೆಸುದು ಭಾರತದವರೇ. ಸೇನೆಯಲ್ಲಿ ಶಸ್ತ್ರಾಸ್ತ್ರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ವಿದೇಶಿಯರನ್ನ ನೇರವಾಗಿ ಓಡಿಸುವುದು 100%. ಅದು ಕೂಡ ಅದೇ ಮನಮೋಹನ್ ಸಿಂಗ್ ಇರುವಾಗ 18% ಮಾಡ್ಲಿಕ್ಕೆ ಕೇಳುವಾಗ ಇವ್ರು ಕೇಳಲಿಲ್ಲ. ಅದೆಲ್ಲ ಬಹಳಷ್ಟು ಇದೆ. ಇದೇನು 30 ವರ್ಷಗಳ ಕಾಲ ಲೀಸಿ ಕೊಡೋದು, ಇದು ಏನು ಡಾಕ್ಟರ್ ವಿಶಾಲ್ ರವರ DC ಅವರ ನೇತೃತ್ವದಲ್ಲಿ 8 ಜನ ಬಿಲ್ಡರ್ಸ್ ಗಳನ್ನ ಕರೆದು ಪ್ರೀ ಬಿಡ್ ಮೀಟಿಂಗ್ ಆಗಿ ಸರಿಯಾಗಿ ಅವರಿಗೆ ಮಾಹಿತಿ ಕೊಟ್ಟು ಯಾವ ರೀತಿ ಆಗ್ಬೇಕಂತ ಕರೆದು ಮತ್ತೆ ಟೆಂಡರ್ ಕರೆದಾಗ 2 ಜನ ಅದರಲ್ಲಿ ಭಾಗವಹಿಸಿ, ಟೆಂಡರ್ ಅಲ್ಲಿ 2 ಜನ ಭಾಗವಹಿಸಿದಲ್ಲಿ ಕೊನೆಯ ಗಳಿಗೆಯಲ್ಲಿ ಯಾವ ಟೆಂಡರ್ ಅಲ್ಲಿ ಈ ಟೆಂಡರ್ ಎಲ್ಲವೂ ಈ ಟೆಂಡರ್ ಅಲ್ಲಿ ಕರೆದದ್ದು. ಇದನ್ನ ಕರೆದಿದ್ದೇವೆ. ಈ ಟೆಂಡರ್ ಕರೆದಿದಾಗ ಯಾರು ಒಂದು ಡಿಮಾಂಡ್ ಅನ್ನು ಫುಲ್ಫಿಲ್ ಮಾಡಿದವರು, ಎರಡನೆಯ ಟೆಂಡರ್ ದಾರರು ಡಿಮಾಂಡ್ ಅನ್ನು ಫುಲ್ಫಿಲ್ ಮಾಡದೆ ಅವರು 20 ಕೋಟಿಯ ಬಿಲ್ಡಿಂಗ್ ಕಟ್ಟಬೇಕಿತ್ತು, ಕಟ್ಟಿದ ದಾಖಲೆಗಳು ಬೇಕಿತ್ತು, ಅದು ಅವರ ಇಲ್ಲದ್ರಿಂದ ಅವರಿಗೆ ಆಗದೆ, ಯಾರು ಅದನ್ನ ಬಗ್ಗೆ ಸರಿಯಾದ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಆಗಿದ್ವಿನ ಇದೆಲ್ಲ ಪಾರದರ್ಶಕವಾಗಿದೆ. ಬೇಕಾದಷ್ಟು ದಾಖಲೆಗಳು ಇವೆ. ಅದಕ್ಕೆ ಈ ಕಾಮಗಾರಿ ಶುರುವಾದದ್ದು ಯಾವ ವರ್ಷದಲ್ಲಿ? ಅಲ್ಲ, ಈ ಕಾಮಗಾರಿಯ ಬಗ್ಗೆ ಪ್ರಕ್ರಿಯೆಗಳು ಪ್ರಾರಂಭವಾದದ್ದು 2010ರಲ್ಲಿ. ಹಾಗಾದ್ರೆ ಟೆಂಡರ್ ಕರೆದದ್ದು ತಾವು 2010ರಲ್ಲಿ ಆಗ ಮಾತಾಡ್ತಾ ಹೇಳಿದ್ರೆ ಬಿಜೆಪಿ ಅವರು ತಪ್ಪಿದೆ. 2010ರಲ್ಲಿ ನೀವು ಶುರು ಮಾಡಿದ್ದು ಬಿಪಿಪಿ ಇದರಲ್ಲಿ ಆಗ್ಬೇಕಂತ ಅವರೇ ಪ್ರಾರಂಭ ಮಾಡಿದ್ದು, ನಾವಲ್ಲ. 2012ರಲ್ಲಿ ಹೈಟೆಕ್ ಸಂಸ್ಥೆಯವರು ಈ ಬಗ್ಗೆ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಯಾವ ರೀತಿ ಎಷ್ಟು ಜಾಗದಲ್ಲಿ ಮಾಡಬೇಕು ಎಲ್ಲವನ್ನ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು 2012ರಲ್ಲಿ ಮಾಡಿದ್ದು. 2012ರಲ್ಲಿ ಫಿಸಿಬಿಲಿಟಿ ರಿಪೋರ್ಟ್ ಪ್ರಕಾರವೇ ಇದು ಇದೆ. ಅದರಲ್ಲಿ ಯಾವುದು ಆಚೀಚೆ ಮಾಡಿಲ್ಲ. ಆ ಫಿಸಿಬಿಲಿಟಿ ರಿಪೋರ್ಟ್ ಪ್ರಕಾರ ಮಾಡಿದೆ 2012ರದ್ದು. ಅದರ ನಂತರ ನಾವು ಈಗ 2015-16ರಲ್ಲಿ ಮೇ ತಿಂಗಳಲ್ಲಿ ಪ್ರೀ ಬಿಡ್ ಮೀಟಿಂಗ್ ಅನ್ನು ಕರೀತು. ಪ್ರೀ ಬಿಡ್ ಮೀಟಿಂಗ್ ಅಲ್ಲಿ 8 ಜನ ಭಾಗವಹಿಸ. ಅಷ್ಟೇ ಅಲ್ಲ, ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ನಮ್ಮ ಪೌರಾಯುಕ್ತರು, ನಮ್ಮ ನಗರಸಭೆ ಅಧ್ಯಕ್ಷರು, ಆಗಿನ ಅಧ್ಯಕ್ಷರು, ಅದರ ನಂತರ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಎಲ್ಲರೂ ಕೂಡ ಕುಳಿತುಕೊಂಡೇ ಇದು ಕಾನೂನುಬದ್ಧವಾಗಿ ಪಾರದರ್ಶಕವಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಮತ್ತೇನಿಲ್ಲ. ಇದು ನಗರದ ಮಧ್ಯದಲ್ಲಿ ಜನರಿಗೆ ಆಗಬೇಕಾದ ಎಲ್ಲಿ ಟೆನೆಂಟ್ ಇದ್ದಾರೆ ಅವರನ್ನು ತಗೊಂಡು ಕೋರ್ಟಿಗೆ ಹೋದ್ರು. ಕೋರ್ಟಿನಲ್ಲಿ ಸ್ಟೇ ಸಿಗ್ಲಿಲ್ಲ, 1 ಗಂಟೆಯಲ್ಲಿ ಹೋಯ್ತು, 1 ಗಂಟೆಯಲ್ಲಿ ಬಿದ್ದೋಯ್ತು. ಆದ್ರಿಂದ ಈ ರೀತಿ ಕೋರ್ಟಿನಲ್ಲಿ ಸ್ಟೇ ತಂದದ್ದು ಆ ವಿಚಾರದ ಕುರಿತಾಗಿ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ. ನಮ್ಗೆ ಅಡ್ಡಗೋಡೆಯಲ್ಲಿ ಇಟ್ಟು ಮಾಡೋದಕ್ಕೆ ಇಷ್ಟೆಲ್ಲ ಗಲಾಟೆಗೆ ಇನ್ನೊಬ್ಬರು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಉಮೇಶ್. ಹೇಳಿ 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 ಉಮೇಶ್ ಅವರೇ. ಸರ್, ಇವರು ಆಗ ನಿಮ್ಮ ಪಕ್ಕದವರು ದೊಡ್ಡ ಮಾತಾಡಿರಲ್ಲ, ವಾಜಪೇಯಿ ಸರ್ಕಾರ ಇರುವಾಗ ಇವರು ಕಾಂಗ್ರೆಸ್ ಅಷ್ಟು ಸಾಲ ಮಾಡಿದನ್ನು ಅದನ್ನು ಯಾರು ಸಲ್ಲಿಸಿದ್ದು? ಅವ್ರು ಈಗ ಬಿಜೆಪಿಯವರು ಹಾಗೆ ಮಾತಾಡ್ತಾರಲ್ಲ. ಯಾರು? ಜನಾರ್ದನ್ ಭಂಡಾರ್ಕರ್ ಅಲ್ಲಿ ತಾವು ಪ್ರಶ್ನೆ ಕೇಳ್ತಾ ಇರುದಾ? ಹೌದೌದು. ಸೊ ಅವ್ರು ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಆಗ ಅದು ಮಾಡಿದ್ದು ಸರಿಯಾ? ಅವರ ಅಷ್ಟು ಸಾಲ ಬಂದಿದೆ, ಕಾಂಗ್ರೆಸ್ ಮಾಡಿದ ಎಷ್ಟು ವರ್ಷದಿಂದ ಎಷ್ಟು ಸಾಲವನ್ನು ಅವರು ಇದು ಮಾಡಿದ್ದಾರೆ. ಈಗ ಇರ್ತಾರೆ ನಮ್ಮ ರಾಜ್ಯದ ನಮ್ಮ ದೇಶದ ಇವರಿಗೆ ಇದು ಎಂತ ಸೈನಿಕರಿಗೆ ಹೊರಗಿನ ದೇಶದಿಂದ ಇದು ಅಂದ್ರು ಅಂತಲ್ಲಿ. ಅದು ತಪ್ಪಾಯ್ತು ಅವರು. ಹಾಗಾದ್ರೆ
ಈಗ ಅಲ್ಲ ಅವರು ಮಾತಾಡ್ತಾ ಏನು ಈ ಒಂದು ಖಾಸಗೀಕರಣ ಬಂತು, ಆ ಹಾಸ್ಪಿಟಲ್ ನ ಖಾಸಗೀಕರಣ ಅಂತ ಸಂದರ್ಭದಲ್ಲಿ ಮೋದಿ ಅವರು ಸಹ ಮಾಡಿದ್ದಾರೆ ಅಂತ ಬಂತು. ಬಟ್ ಒಟ್ಟಾರೆಯಾಗಿ ಇವತ್ತು ಉಡುಪಿಯಲ್ಲಿ ಇವತ್ತು ಏನೀಗ ವಿಶ್ವೇಶ್ವರಯ್ಯ ಕಾಮಗಾರಿ ಬಹುಶಃ ಹೆಚ್ಚಿನವರಿಗೆ ಇದು ಏನು ಅಂತವೇ ಗೊತ್ತಿಲ್ಲ. ಸೊ ಜನರಿಗೆ ಗೊತ್ತಾಗುವ ಮೊದಲಿಗೆ ಇವತ್ತು ರಾಜಕಾರಣಿಗಳು ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ, ಅದರಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ. ಸೊ ತಾವು ಏನ್ ಹೇಳ್ತೀರಾ, ಇದರಲ್ಲಿ ಬಿಜೆಪಿ ಅವ್ರದ್ದು ಕೈವಾಡ ಇರ್ಬಹುದಾ ಅಥವಾ ಕಾಂಗ್ರೆಸ್ನವ್ರ ಕೈವಾಡ ಇರ್ಬಹುದಾ ಅಂತ ಹೇಳಿ. ಆಗ ಹೇಳುದು ಅವರು ಇದು ಸೈನಿಕರಿಗೆ ಅಂತ ಹೇಳಿ ಅದಕ್ಕೆ ಹೇಳಿದ್ ನಾವು. ಎಸ್ ತಮ್ಮ ಕರೆಗಾಗಿ ಧನ್ಯವಾದಗಳು. ಅವರು ಹೇಳಿದಂಥದ್ದು ಖಾಸಗೀಕರಣವನ್ನ ಅವರು ಮಾಡಿದಂತ ಮೋದಿ ಅವರು ಮಾಡಿದಂತ ಖಾಸಗೀಕರಣವೇ ಬೇರೆ, ಬಟ್ ತಾವು ಮಾಡ್ತಾ ಇರ್ತಕ್ಕಂಥ ಖಾಸಗೀಕರಣವೇ ಬೇರೆ. ಆಸ್ಪತ್ರೆಯನ್ನ ನೀವು ಸಂಪೂರ್ಣವಾಗಿ BR ಶೆಟ್ಟಿಗೆ ವಹಿಸಿಕೊಟ್ಟಿದ್ದೀರಾ ಅಂತ. ಸೊ ಆಸ್ಪತ್ರೆ ವಿಚಾರವನ್ನ ಬಿಟ್ಟು ಮತ್ತೆ ನೇರವಾಗಿ ಈ ಚರ್ಚೆಗೆ ಬರೋಣ. ಚರ್ಚೆಯನ್ನ ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಉಡುಪಿಯಲ್ಲಿರ್ತಕ್ಕಂತಹ ತರಕಾರಿ ಮಾರುಕಟ್ಟೆಯನ್ನ ವಿಶ್ವೇಶ್ವರಯ್ಯ ಮಾರುಕಟ್ಟೆಯಾಗಿ ಮರು ನಿರ್ಮಾಣವನ್ನ ಮಾಡಬೇಕು, ಅದನ್ನ ಕೆಡವಿ ಉತ್ತಮ ಕಾಮಗಾರಿಯನ್ನಾಗಿ ಮಾಡಬೇಕು. ಸುಮಾರು ಒಂದು 2-2.5 ಕೋಟಿಯಾಗಿ ಒಂದು ಕಾಮಗಾರಿಯನ್ನು ಮಾಡಬೇಕು. ಸೊ ಈ ವಿಚಾರದ ಕುರಿತಾಗಿ ಇವತ್ತು ಗಲಾಟೆ ಆಗಿದೆ. ನೇರವಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಇಬ್ಬರಲ್ಲಿಯೂ ಕೇಳ್ತಕ್ಕಂಥ ಪ್ರಶ್ನೆ, 30/10/2010 ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ಪ್ರಸ್ತಾವ ಆಗ್ತದೆ. ಸೊ ಟೆಂಡರ್ ಕರೆದದ್ದು ಯಾವತ್ತು ಅಂತ ಹೇಳಿದ್ರೆ 7/4/2016. ಸೊ ಈಗ ಗಲಾಟೆ ಮಾಡ್ತಾ ಇದ್ದೀರಲ್ಲ, ಹಾಗಾದ್ರೆ 2010ರಿಂದ 2016ರವರೆಗೆ ಎರಡೂ ಪಕ್ಷಕ್ಕೆ ಸೀಮಿತವಾಗಿ ಕೇಳ್ತಾ ಇದ್ದೇನೆ, ಅಷ್ಟು ಸಮಯ ಬೇಕಾಯ್ತಾ? ಒಂದು ಟೆಂಡರ್ ಅನ್ನ ಕರೀಲಿಕ್ಕೆ ಅಷ್ಟು ಸಮಯ ನಿಮ್ಗೆ ಯಾಕೆ ಬೇಕಾಯ್ತು ಮತ್ತು ಯಾಕೆ ಇಷ್ಟು ಮುಂದೂಡಿ ಈಗ ಅದರದ್ದು ಒಂದು ಗಲಾಟೆ ಎತ್ತಿದೆ ಅಂತ? ಈಗ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ಕೋಟ್ಯಾಂತರ ರೂಪಾಯಿ ಕೆಲಸ ಕಾರ್ಯಗಳಾದರೆ ಸರ್ಕಾರ ಒಂದು ಸಂಸ್ಥೆಯನ್ನು ಅದಕ್ಕೆ ನಿಯೋಜನೆ ಮಾಡ್ತದೆ. ಏನು ಹೇಳಿದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅಷ್ಟೇ ಅಲ್ಲ, ಎಷ್ಟು ಖರ್ಚುಗಳಾಗ್ತವೆ, ಹೇಗೆ ಮಾಡಬೇಕು, ಅದರ ರೂಪುರೇಷೆಗಳ ಬಗ್ಗೆ ಆ ಸಂಸ್ಥೆಯವರು ನಮಗೆ ಗೈಡೆನ್ಸನ್ನು ಕೊಡ್ತಾರೆ. ಈ ಐಡೆಕ್ಸ್ ಸಂಸ್ಥೆಯವರು ಏನು ಇದಕ್ಕೆ ಈ ಒಂದು ಕೆಲಸ ಕಾರ್ಯಗಳಿಗೆ 2012ರಲ್ಲಿ ಅವರು ನಿಯೋಜನೆಗೊಂಡರು. ಅದು ಅಷ್ಟು ಸುಲಭದಲ್ಲಿ 1 ತಿಂಗಳ 2 ತಿಂಗಳಲ್ಲಿ ಆಗುದಿಲ್ಲ. ಅವರು ಅದನ್ನೆಲ್ಲ ನೋಡ್ಕೊಂಡು ಬರೋಬ್ಬರಿ 5.5 ವರ್ಷ ಬೇಕಾಗುತ್ತೆ. ನಾವು ಅಧಿಕಾರದಲ್ಲಿ ಇರಲಿಲ್ಲ. ನಾವು ಬಂದವರು 2013 ಸೆಪ್ಟೆಂಬರ್ನಲ್ಲಿ. ನಿಮ್ದು 3 ವರ್ಷ ಆಯ್ತು, ಅವ್ರ 2 ವರ್ಷದಿಂದ ಅಲ್ಲ, 2013ರಲ್ಲಿ ನಾವು ಬಂದು ಕೂಡಲೇ ಹಣದ ಲಭ್ಯತೆಯನ್ನು ನೋಡಬೇಕು, ಮತ್ತೆ ಕಾಮಗಾರಿ ಬಗ್ಗೆ ನೋಡ್ಬೇಕು. ಈಗ ಗೊತ್ತಾಯ್ತು ನಮಗೆ ಹಣದ ಲಭ್ಯತೆಯಿಂದ ನಾವು ಮಾಡ್ಲಿಕ್ಕೆ ಆಗುದು, PP ಮಾದರಿಯಲ್ಲೇ ಮಾಡ್ಬೇಕಂತ ಗೊತ್ತಾದ ಕೂಡಲೇ ಅದು ಕೂಡ ಇಂಡಿಯನ್ ಟ್ರೇಡ್ ಜರ್ನಲ್ ಅಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ, ಇಂಡಿಯನ್ ಟ್ರೇಡ್ ಜರ್ನಲ್ ಅಲ್ಲಿ. ಅದಕ್ಕಿಂತ ದೊಡ್ಡ ಜರ್ನಲ್. ಇದರಲ್ಲಿ ಜಾಗತಿಕ ಟೆಂಡರ್ದಾರರಲ್ಲಿ ಇದನ್ನು ನೋಡ್ಕೊಂಡು ಭಾಗವಹಿಸುವ ಒಂದು ಪ್ರಕ್ರಿಯೆಗಳು, ಆ ಪ್ರಕ್ರಿಯೆಗಳು ಮಾಡಿದ್ದೇವೆ. ಅಷ್ಟು ಇದು ಪಾರದರ್ಶಕವಾಗಿದೆ. ಇಷ್ಟು ಮಾಡಿ ಕೂಡ ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದಕ್ಕೆ ನಾವು ತಯಾರಿಲ್ಲ. ಯಾವುದೇ ರೀತಿಯಲ್ಲಿ ಆ ರೀತಿ ಕೇಳಲಿಕ್ಕೆ ಖಂಡಿತ ನಾವು ತಯಾರಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಡಿಯಾ ಎಷ್ಟು ಕೋಟಿಯಲ್ಲಿ ನೀವು ಟೆಂಡರ್ ಅನ್ನು ತಗೊಂಡಿದ್ದೀರಾ, ಟೆಂಡರ್ ಅನ್ನು ಕೊಟ್ಟಿದ್ದೀರಾ, ಎಷ್ಟು ಕೋಟಿಗೆ? ನೋಡಿ, ಈಗಾಗಲೇ ಈ ಟೆಂಡರ್ ಪ್ರಕ್ರಿಯೆಗಳು ನಮ್ಮ ಏನು ಅವ್ರು 2 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ಕಟ್ಟಬೇಕು, 2 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ನಮಗೆ ಕಟ್ಟಬೇಕು, ಮತ್ತೆ ಬಿಲ್ಡಿಂಗ್ ಅನ್ನು ಅವರೇ ಕಟ್ಟಬೇಕು. ಈ 3 ಫ್ಲೋರ್ನ ಬಿಲ್ಡಿಂಗ್ ಅನ್ನು ಏನಿದೆ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ 3 ಫ್ಲೋರ್ನ ಅವರೇ ಕಟ್ಟಬೇಕು. ಅದರ ಖರ್ಚು ವೆಚ್ಚಗಳನ್ನು ಎಷ್ಟು ಕೋಟಿ ಆದ್ರೂ ಕೂಡ ಅವರೇ ಕಟ್ಟಬೇಕು. ಹಾಗಾದ್ರೆ ಇಷ್ಟು ಸಮಯದವರೆಗೆ, ಈಗ ನೀವು ಧ್ವನಿ ಎತ್ತುವವರು ಇಷ್ಟು ಸಮಯದವರೆಗೆ ಯಾಕೆ ಕಟ್ಟಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಯಾಕೆ ಕೇಳಲಿಲ್ಲ ಅಂತ ಬಿಜೆಪಿ ಅವರು? ಇಷ್ಟು ಸಮಯದವರೆಗೆ ಯಾಕೆ ಲೇಟ್ ಆಗಿದೆ? ನಾವು 2010ರಲ್ಲಿ ಇದರೊಂದು ಮೀಟಿಂಗ್ ಅನ್ನು ಮಾಡಿದ್ದೇವೆ, 2016ಕ್ಕೂ 10ನೇ ತಿಂಗಳವರೆಗೆ ಕೂಡ ಇವತ್ತು ಯಾಕೆ ಆಗ್ತಾ ಇಲ್ಲ ಅಂತ ತಾವು ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಾವು ಆ ಟೈಮಲ್ಲಿ ಬೇರೆ ಬೇರೆ ಕಾರಣಾಂತರಗಳಿಂದ ಮಾಡದೇ ಇರಲಿಲ್ಲ ನಮ್ಮ ಅಧಿಕಾರ ಇರುವಾಗ. ಈಗ ಇದು ಬಂದಾಗ ನಾವು ಧ್ವನಿ ಎತ್ತತಾನೆ ಇದ್ದೇವೆ.
ಈಗ ಯಾವಾಗ ಬಂದಿದೆ ಈ ಪ್ರಕ್ರಿಯೆ ಆಗ್ತಾ ಉಂಟು, ಆವತ್ತಿನಿಂದ ನಾವು ಧ್ವನಿ ಎತ್ತುತ್ತಾನೆ ಇದ್ದೇವೆ. ಸೊ ತಾವೀಗ ಈ ಇನ್ಫಾರ್ಮೇಶನ್ ಗಳನ್ನ ಕೇಳಿದಂತದ್ದು ಎಷ್ಟು ಯಾವ ಸಭೆಯಲ್ಲಿ ಎಷ್ಟು ತಿಂಗಳಾಗಿದೆ ಅಂತ ಕೇಳಿ ನಾವು ಕಳೆದ ಸಭೆಯಲ್ಲಿ ಕೇಳಿದ್ದೇವೆ. ಕಳೆದ ಸಭೆಯಲ್ಲಿ 1 ತಿಂಗಳ ಹಿಂದೆ ಹೌದು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. ಒಂದು ಸದಸ್ಯನಾದವನು ಲಿಖಿತ ರೂಪದಲ್ಲಿ ಕೊಡ್ಬೇಕಂತ ಇಲ್ಲ, ಆದ್ರೂ ಅವರು ಲಿಖಿತ ರೂಪದಲ್ಲಿ ಸಹ ಕೊಟ್ಟಿದ್ದಾರೆ. ಅವ್ರು ಸ್ವಲ್ಪ ಹಾಗೆ ಹೇಳಿದ್ರು, ಮಾಹಿತಿ ಹಕ್ಕು ಪ್ರಕಾರ ನಾವು ಕೇಳಿದ್ದೇವೆ ಅಂತ. ಮಾಹಿತಿ ಹಕ್ಕು ಪ್ರಕಾರ ಆದ್ರೆ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟ ಅಧಿಕಾರಿ ಕೊಡಬೇಕನ್ನ ಅದು ಅಧ್ಯಕ್ಷರು ಕೊಡ್ಲಿಕ್ಕೆ ಬರುವುದಿಲ್ಲ. ಮಾಹಿತಿ ಹಕ್ಕಿನ ಬಗ್ಗೆ ಮಾತಾಡುವುದಾದ್ರೆ 25 ದಿನದ ಒಳಗೆ ಅವರು ಮಾಹಿತಿ ಹಕ್ಕು ಅದು ಯಾವುದೇ ಆಗಿರ್ಲಿ, ಸಿಎಂ ಇಂದ ಹಿಡಿದು ಕೆಳಗೆ ಮಟ್ಟಿಗೆ ಇರ್ತಕ್ಕಂಥ ಯಾವುದೇ ರಾಜಕಾರಣೀಯ ವಿಚಾರವಾಗಿರ್ಲಿ ಅಥವಾ ಯಾವುದೇ ಕಾಮಗಾರಿ ವಿಚಾರ ಆಗಿರ್ಲಿ, ಮಾಹಿತಿ ಹಕ್ಕು ಅಂತ ಹೇಳಿದ್ರೆ 25 ದಿನದ ಒಳಗೆ ಕೊಡಬೇಕು. 25 ದಿನ ಆಗಿ ಎಷ್ಟೊತ್ತಾಯ್ತು ಅಂತ, ಎಷ್ಟು ದಿನಗಳಾಯ್ತು? 25 ದಿನದ ಒಳಗೆ ನೀವು ಗಲಾಟೆ ಎಬ್ಬಿಸಿದ್ರೆ ಹಾಗಾದ್ರೆ 25 ದಿವಸ ಅಲ್ಲ, ಇವರು ಇವತ್ತು ಸಂಜೆ 4 ಗಂಟೆ ಒಳಗೆ ಕೊಡ್ತೇನೆ ಅಂತ ಹೇಳಿದ್ರು. ಹೋಗೋದಿತ್ತಲ್ಲ, ಏಕೆ ತೆಗೆದುಕೊಂಡು ಹೋಗ್ಲಿಲ್ಲ? ಅಷ್ಟೇ ಅಲ್ಲ ನೋಡಿ, ಈ ಬಗ್ಗೆ ಆಯಾಯ ಸಭೆಗಳಲ್ಲಿ ಈಗ ಮಧ್ಯದಲ್ಲಿ ಬಂತು ಸಾವಿರಾಳ ದೈವದ ಉಂಟು, ಅದಕ್ಕೆ ಏನು ಮಾಡಬಾರದು ಅಂತ ಆಯ್ತು. ಅದಕ್ಕೆ ಅದನ್ನು ಹಾಗೆ ಚರ್ಚೆ ಆಯ್ತು, ಆಯ್ತು. ಅದನ್ನು ಬಿಟ್ಟೆ ಅದಕ್ಕೆ ಈಗ ಇರೋದು ಏನು 2 ಸೆಂಟ್ಸ್ ನಲ್ಲಿ 4 ಸೆಂಟ್ಸ್ ಆ ಜಾಗವನ್ನು ಅದಕ್ಕೆ ಬಿಟ್ಟೆ ಅದರ ರೌಂಡ್ ಆಗಿ ಕಟ್ಟುದಂತ ಅದು ಕೂಡ ಮಾಹಿತಿಯನ್ನು ಕೊಟ್ಟಿತ್ತು. ಎಲ್ಲವೂ ಸಭೆಯಲ್ಲಿ ಎಲ್ಲವೂ ಮಾಸಿಕ ಸಭೆಯಲ್ಲಿ ಚರ್ಚೆಯಾಗಿ ಆದದ್ದು. ಆ ಬಗ್ಗೆ ಎಲ್ಲಾ ದಾಖಲೆಗಳು ಇವೆ. ಎಲ್ಲಾ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಕೊಡ್ಲಿಕ್ಕೆ ಯಾಕೆ ಇಷ್ಟು ತಡ ಆಯ್ತು ಅಂತ. ಈಗ RTO ಬಗ್ಗೆ ಬಂದ್ರೆ RTO ಅಧಿಕಾರದ ಪ್ರಕಾರ ಅವರೇ ಆಗಿ ಇನ್ಫಾರ್ಮ್ ಮಾಡ್ಬೇಕಾಗ್ತದೆ. ಸೊ ನೀವು ಕರೆಕ್ಟ್ ಆಗಿ ನಿಯಮಬದ್ಧವಾಗಿ ಬಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ತರಿಸಿ ಇವರಾಗಿ ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗ್ತದೆ. ಡಾಕ್ಯುಮೆಂಟ್ ಬಂದಿದೆ, ನೀವು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಬಿಜೆಪಿ ಅವರಿಗೆ ಇನ್ಫಾರ್ಮೇಶನ್ ಬರ್ಲಿಲ್ವಾ ಹಾಗಾದ್ರೆ? ಅಲ್ಲ, ನಂಗೆ ಗೊತ್ತಿಲ್ಲ ಮಾಹಿತಿಯಾಗಿ ಕೇಳಿದಾರಾ ಅದು ಯಾವ್ದು ರೀತಿಯಲ್ಲಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ವಿಷಯ ಸರಿಯಾಗಿ. ಅದು ಇವ್ರು ಹೇಳ್ತಾರೆ, ಎಷ್ಟು ನಂಗೆ ಗೊತ್ತಿಲ್ಲ. ಮಾಹಿತಿ ಹಾಕಬಾರ ಅವ್ರು ಕೇಳಿದಾರೆ ಇಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಾಗಿ ಈಗ ತಮ್ಮದೀಗ ಮುಖ್ಯ ಉದ್ದೇಶ ಏನು, ದೊಡ್ಡ ಧ್ವನಿ ಏನು, ಈಗ ಯಾವುದ್ರಲ್ಲಿ ಅವ್ಯವಹಾರ ಆಗಿದೆ ಅಂತ, ಯಾವ ರೀತಿ ಅವ್ಯವಹಾರ ಆಗಿದೆ ಅಂತ ತಮ್ಮ ಉತ್ತರ ಬೇಕಾಗಿದೆ. ಇಲ್ಲಿ ಮಧ್ಯಾಹ್ನ ಇವತ್ತು ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಆದದ್ದು ಅವ್ಯವಹಾರ ಆಗಿರಬಹುದು ಅಂತ. ಯಾಕೆ ನೀವು ಕೊಡುದಿಲ್ಲ? ಇಲ್ಲ ಅಂದ್ರೆ ಕೊಡ್ಬೇಕಲ್ಲ, ಕೊಡದಿದ್ದದಕ್ಕೆ ಅದು ಬಂದಿದೆ. ಆಗ ಉಪಾಧ್ಯಕ್ಷರು ಬಂದು ಸದನದಲ್ಲಿ ಅಧ್ಯಕ್ಷರಿಗೆ, ಒಂದು ಮಹಿಳಾ ಅಧ್ಯಕ್ಷರಿಗೆ ಇನ್ಸರ್ಟ್ ಆಗಿದೆ ಅಂತ ಹೇಳಿದರು. ನಾವಲ್ಲಿ ಮಹಿಳಾ ಅಧ್ಯಕ್ಷ ಮತ್ತೆ ಪುರುಷ ಅಧ್ಯಕ್ಷರಂತ ನಾವು ಅಲ್ಲಿ ನೋಡ್ಲಿಲ್ಲ. ಅಧ್ಯಕ್ಷರು ಅವರು ಕಾಂಗ್ರೆಸ್ಸಿಗೆ ಮಾತ್ರ ಅಧ್ಯಕ್ಷರಲ್ಲ, ನಮ್ಗೆ ಎಲ್ರಿಗೂ ಅಧ್ಯಕ್ಷರು ಅವರು. ನಾವು ಕೊಟ್ಟ ಪ್ರಶ್ನೆಗೆ ಅವರು ಉತ್ತರ ಕೊಡ್ಬೇಕು. ಹೌದು, ಈಗ ಅಧ್ಯಕ್ಷರ ಮೇಲೆ ಅಪಾದನೆ ಮಾಡುವಾಗ ಉಪಾಧ್ಯಕ್ಷರು ಕೆಳಗೆ ಬಂದು ಮಾತಾಡಿದ್ ಹೌದು, ಅದೇನು ತಪ್ಪಾಗ್ಲಿ ಅಂತ ಹೇಳಿ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅವ್ರು ಕೆಳಗೆ ಬಂದೇ ಮಾತಾಡ್ಬೇಕಂತ ಇಲ್ಲ. ಅವರು ಒಂದು ಅಧ್ಯಕ್ಷರಿಗೆ ಅವರು ಅಧ್ಯಕ್ಷರ ಹತ್ರ ಕೇಳಿ ಬಂದಿದ್ದಾರೆ. ಅಧ್ಯಕ್ಷರು ಸಹ ಹೇಳ್ಬಹುದಿತ್ತು, ಬೇಡ ಇದು ಗಲಾಟೆ ಆಗ್ತದೆ, ತೊಂದರೆ ಇಲ್ಲ, ನೀವು ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ಬಹುದಿತ್ತು. ಅಧ್ಯಕ್ಷರು ಆಯ್ತು ಹೋಗಿ ಅಂತ ಹೇಳಿದ್ದಾರೆ. ಅವರು ಅಧ್ಯಕ್ಷರ ಹತ್ರ ಕೇಳಿದ್ದಾರೆ, ಅಧ್ಯಕ್ಷರು ಆಯ್ತು ಅಂತ ಹೇಳಿದ್ದಾರೆ. ಅದು ಮತ್ತೆ ಗಲಾಟೆ ಹಿಂದೆ ಕೂಡ ಉಪಾಧ್ಯಕ್ಷರುಗಳು ಮಾತಾಡಿದ್ದೆ, ನಾನು ವಿಷಯಗಳ ಬಗ್ಗೆ ಮಹಿಳಾ ಅಧ್ಯಕ್ಷರಿಗೆ ಮರ್ಯಾದೆ ಕೊಡ್ಲಿಲ್ಲ. ಯಶ್ಪಾಲ್ ಸುವರ್ಣ ಅವರು ಸಾರಿ ಕೇಳ್ಬೇಕಂತ ಹೇಳಿದ್ರು. ಹಾಗೆಂತ ಅವರದ್ರಲ್ಲಿ ಮಹಿಳೆಯರು ಸುಮಾರು ಜನ ಇದ್ರು. ತಾವು ಹೇಳೋ ಪ್ರಕಾರ ಈಗ ಸಾರಿ ಕೇಳಿದ್ರೆ ಯಾರಲ್ಲಿ ಅಧ್ಯಕ್ಷರಲ್ಲಿ ಕ್ಷಮೆಯನ್ನ ಕೇಳಿದ್ರೆ ತಪ್ಪೇನು ಅಂತ? ಹಾಗೆಲ್ಲ ಅವ್ರು ಕೇಳಿದ ತಪ್ಪೇನು, ಅವ್ರು ಕೇಳಿದ ಕ್ವಶನ್ ತಪ್ಪೇನು, ಅವ್ರು ಕೇಳಿದ ಇವ್ರ ಪ್ರತಿಭಟನೆಗೆ ಒಬ್ಬರಿಗೆ ಕೂತ್ಕೊಂಡ್ರಲ್ಲ, ಅವರ ಮಹಿಳೆಯರು ಸುಮಾರು ಜನ ಇದ್ರು, ಅವ್ರು ಸಹ ಬಂದು ಕೈ ಜೋಡಿಸಬಹುದಿತ್ತು, ನಾವು ಸಹ ಇದ್ದೇವೆ ನಿಮ್ಮೊಟ್ಟಿಗೆ ಅಂತ. ಹಾಗೆಲ್ಲ ಅದು ನಾವು ಕೂಡ ಹೋಗಿ ಬಾವಿಯಲ್ಲಿ ಕುತ್ಕೊಳ್ಳೋದು ಸಮಂಜಸವಾಗಿಲ್ಲ ಅಂತ ರಿಕ್ವೆಸ್ಟ್ ಮಾಡಿದವರು ಎಬ್ಬಿಸಿ ನಾವು ಕುತ್ಕೊಳ್ಳೋದು ಸರಿಯಲ್ಲ ಅವರಿಗೆ ಆ ಸಮಯದಲ್ಲಿ ಕೋಪದಲ್ಲಿ ಕುತ್ಕೊಳ್ಳೋದು ಹೌದವ್ರು. ಆದ್ರೆ ಎಲ್ಲರೂ ಹೋಗಿ ಕುತ್ಕೊಳ್ಳಿಕ್ಕೆ ನಾವು ಹೇಳಿದ್ದೇನೆ ಕುತ್ಕೊಳ್ಬೇಡಿ, ಅದು ಬಾವಿಯಲ್ಲಿ ಹೋಗಿ ಕುತ್ಕೊಳ್ಳೋದು ಸಪೋರ್ಟ್ ಉಂಟು, ಸಪೋರ್ಟ್ ಹೇಳದ ಹೇಳ್ಬೇಡಿ. ಅಲ್ಲ ಎಲ್ಲರೂ ಸರಿಯಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಬೊಬ್ಬೆ ಸಪೋರ್ಟ್ ಅಷ್ಟು ಜನ ಬೊಬ್ಬೆ ಆಗ್ಲಿಲ್ವಾ? ಎಂತ ಇಲ್ಲ, ಯಾರು ಕುತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ದು, ಅಲ್ಲಿ ಹಿರಿಯರು ಕೂಡ ಹೇಳಿದ್ದು ಅದು ಸರಿಯಲ್ಲ, ಅವ್ರು ಕುತ್ಕೊಳ್ಳೋದು ಸರಿಯಲ್ಲ ಅಂತ ಅದು ಗೆದ್ದಿದ್ದಾರೆ. ಈಗ ತಮಗೆ ಪ್ರಶ್ನೆ, ಈಗ ವಿರೋಧ ಪಕ್ಷದವರು ಗಲಾಟೆಯನ್ನ ಮಾಡಿದಾಗ ಅಥವಾ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿದಾಗ ಆಡಳಿತ ರೂಢ ಪಕ್ಷ
ಅದಕ್ಕೆ ಸಮಾಧಾನದಿಂದ ಉತ್ತರವನ್ನ ನೀಡಬೇಕು ಅಥವಾ ಇವರು ಕೂಡ ಗಲಾಟೆ ಮಾಡಬೇಕು ಅಂತ. ಈಗ ಗಲಾಟೆ ಅಲ್ಲ, ಗಲಾಟೆ ಉದ್ದ ಮಾಡಿದ್ರು. ಅವ್ಯವಹಾರ ಮಾಡಿದೆ ಅಂತ ಹೇಳುವಾಗ, ಲಂಚ ತಗೊಂಡಿದೆ ಅಂತ ಹೇಳುವಾಗ ಇಲ್ಲ ರೀ, ಅದನ್ನೇ ಹೇಳ್ಬೇಡಿ, ನೀವು ಕೊಡೋದಿದ್ದಕ್ಕೆ ಹೀಗೆ ಆಗಿರ್ಬೋದು ಅಂತ ಹೇಳಿದ್ರು. ನಾವು ಮಾಡಿದ ಗಲಾಟೆ ಮತ್ತೆ ಬೇರೆದಲ್ಲ, ಅದು ಮಾಡ್ಬೇಕಾಗ್ತದೆ ಆ ರೀತಿ ಮಾತಾಡಿದ್ರೆ. ಈಗ ಬಟ್ ಇಷ್ಟರ ಮಟ್ಟಿಗೆ ಅಲ್ಲಿ ನೋಡಿದಾಗ ಯಶ್ಪಾಲ್ ಸುವರ್ಣರವರು ಅನೇಕ ಬಿಜೆಪಿ ಮಂದಿಗಳು ಸೀದಾ ಬಾವಿಯಲ್ಲಿ ಬರ್ತಾರೆ. ಬಹುಶಃ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ರೆ ಆ ಟೇಬಲ್ ಕೂಡ ಬೀಳ್ತಿತ್ತ ಅಂತ ಅಧ್ಯಕ್ಷರ ಟೇಬಲ್ ಒಂದು ರೆಸ್ಲಿಂಗ್ ಒಂದು ಪಂದ್ಯಾಟವನ್ನು ಎಜೆಂಡವೇ ಅದೇ, ಗಲಾಟೆ ಮಾಡುವ ಎಜೆಂಡಾ ಮತ್ತೆ ಏನೂ ಅಲ್ಲ. ಅದರಿಂದ ಹಾಗೆ ರೀತಿ ಮಾಡಿದ್ದಾರೆ. ಖಂಡಿತ ಅದೇ ಎಜೆಂಡಾ ಇದೆ ನಮ್ಗೆ. ನೋಡಿ, ಸಣ್ಣ ವಿಷಯ ಇಲ್ಲಿ ಬರ್ತದೆ ಇಲ್ವೋ ಗೊತ್ತಿಲ್ಲ. ಈಗ ನೋಡಿ 2 ಕೋಟಿ ಇದಕ್ಕೆ ಬಂದಿದೆ, ಯಾವುದು ನಮ್ದು ಪರ್ಯಾದ ಫಂಡ್. ಅದನ್ನು ಅವರವರೇ ಯಾರು ಸಾರ್ವಜನಿಕರ ಅಹವಾಲು ತಂದ ಅಲ್ಲಿಂದಲೇ ಮಾಡಿಬಿಟ್ಟಿದ್ದಾರೆ. ಹೇಳಬೇಕಿತ್ತು ಯಾವುದೇ ರೀತಿ ಅದು ಸುಳ್ಳು. 3 ಕೋಟಿ ಅನುದಾನ ಬಂದಿದೆ, 3 ಕೋಟಿ ಅನುದಾನ ಬಂದಿದೆ. ಯಾವುದೇ ರೀತಿಯ ಇನ್ನು ಯಾರು ಕೊಡ್ಲಿಲ್ಲ. ಜನರ ಅಹವಾಲುಗಳು ಬಂದಿವೆ ಅಲ್ಲ, ಅಹವಾಲುಗಳು ಬಂದಿವೆ. ಅಹವಾಲುಗಳನ್ನು ನಡೆಸಿ ಯಾವುದೇ ರೀತಿಯ ಏನು ಯಾವ ಕೆಲಸಗಳು ಮಾಡ್ಬೇಕಂತ ಯಾವುದು ನಮ್ಮ ಗಮನಕ್ಕೆ ಬರ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ಟೆಂಡರ್ ಕರೀಲಿಲ್ಲ, ಏನು ಪರ್ಯಾಯದ ವಿಚಾರ ಕುರಿತಾಗಿ ಚರ್ಚೆ ಆಗ್ಲೇ ಇಲ್ವಾ? ಆಗ್ಲೇ ಇಲ್ವಾ? ಇವತ್ತು ಹೇಳ್ತೀರಾ? ಹಾಗಾದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾವುದೇ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ನಾವು ಹೇಳಿಲ್ಲ. ಇಲ್ಲ, ಇವತ್ತು ನಮ್ಮ ಸದಸ್ಯರು ಅಲ್ಲ ಬಂದಿದೆ ಫಂಡ್ ಬಂದಿದೆ, ಶಾಸಕರಿಗೆ ಬಂದಿದೆ. ಶಾಸಕರಿಗೆ ದಾರಿ ತಪ್ಪಿಸಿಲ್ಲ. ವಿಶೇಷ ಫಂಡ್ಗಳು ಎಂತ ದಾರಿ ತಪ್ಪಿಸುದು? ವಿಶೇಷ ಫಂಡ್ಗಳನ್ನು ಶಾಸಕರಿಗೆ ಕೇಳಬಾರ್ದು. ಎಲ್ಲಿ ಹೇಳಿಲ್ವಾ? ಎಲ್ಲಿಗೆ ನಿಮ್ಮದು ಕೆಲಸ ಕಾರ್ಯಗಳು ಮಾಡಬೇಕು. ಅಧ್ಯಕ್ಷರ ಉತ್ತರ ಅದು ಇಷ್ಟು ಕೋಟಿ ಬಂದಿದೆ, ಸಾರ್ವಜನಿಕರ ಅಹವಾಲು ಇತ್ತು, ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದು ಹಣ ಇದುವರೆಗೆ ಬರ್ಲೇ ಇಲ್ಲ. ಸರ್ಕಾರ ಕೊಟ್ಟಿರುವಂತ ಹಣ ಬರ್ಲಿಲ್ವಾ ಅಥವಾ ನೋಡಿ ಬಂದಿದೆ ಅಂತ ಹೇಳಿದ್ದಾರೆ ಇವರು? ಬಂದದ್ದು ನಮ್ಗೆ ಗೊತ್ತಿಲ್ಲ. ಇವತ್ತು ಒಂದು ಲೆಟರ್ ಬರ್ತದೆ, ಯಾವುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರ್ತದೆ 3 ಕೋಟಿ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್ ಸರ್ಕಾರದಿಂದ. ಅಷ್ಟು ಸುಲಭದಲ್ಲಿ ಅದ ಹಣ ಬರುವುದಿಲ್ಲ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಸೆಕ್ರೆಟರಿಯೇಟ್ ಗೆ ಹೋಗಿ ಅಲ್ಲಿಯ ಲಭ್ಯತೆ ಪ್ರಕಾರ ಇನ್ಫ್ಲೋ ಎಷ್ಟುಂಟು ನೋಡ್ತಾರೆ ಹಣವನ್ನ ಸರ್ಕಾರಕ್ಕೆ ಬರುದು. ಈಗ ಅದು ಕೂಡ 8-10 ಸಾವಿರ ಕೋಟಿ ರೂಪಾಯಿ ಕಡಿಮೆ ಬಂದಿದೆ ಕಳೆದ 1 ತಿಂಗಳು 2 ತಿಂಗಳಲ್ಲಿ. ಆದ್ರಿಂದ ಇನ್ಫ್ಲೋ ನೋಡಿ ಅದಕ್ಕೆ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡೋದು. ಅಲ್ಲಿ ಹಾಗಾದ್ರೆ ಸರ್ಕಾರದ ಕೆಲವು ವಿಫಲತೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ? ಸರ್ಕಾರದ ವಿಫಲತೆ ಇದೆ ಅಂತ ಹೇಳ್ತಾ ಇದ್ದೀರಾ? ಪರ್ಯಾಯ ಮುಗಿದ ನಂತರ ದುಡ್ಡು ಬರುವುದು ಯಾವಾಗ್ಲೂ ಹಾಗೆ. ಇವತ್ತೇ ಲೇಟ್ ಆಗಿದೆ ಅಲ್ಲ, ಈ ಹಿಂದೆ ಒಂದು ಅದೇ ರೀತಿ ಕಾಮಗಾರಿ. ಹಾಗಾದ್ರೆ ದುಡ್ಡು ಬರದೆ ತಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಗೀತಾರವರಲ್ಲಿ ಇದನ್ನು ರಿವೈಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಆರಾಮ್ಸಲ್ಲಿ ಕೂತ್ಕೊಂಡು ನೋಡಿ. ಇವತ್ತು ಮಧ್ಯಾಹ್ನ ನಮ್ಮ ಸದಸ್ಯರು ಪ್ರಶ್ನೆ ಕೇಳಿದಾಗ ಬಂದಿದೆ, ಫಂಡ್ ಬಂದಿದೆ, ಏನ್ ಮಾಡಿದಿರಿ ನೀವು ಕೇಳುವಾಗ ಅದು ಸಾರ್ವಜನಿಕರದು ಇದ್ದಿತ್ತು. ಅಲ್ಲಲ್ಲ ಒಂದ್ ನಿಮಿಷ, ಇವ್ರು ಹೇಳೋ ಪ್ರಕಾರ ತಮ್ಮ ಸರ್ಕಾರ ಇದ್ದಾಗ ಕೂಡ ಪರ್ಯಾಯದಲ್ಲಿ ಇದೇ ರೀತಿ ಆಗಿತ್ತು, ಲೇಟ್ ಆಗಿ ಬಂದಿತ್ತು ದುಡ್ಡು. ಹಾಗಾದ್ರೆ ಈಗ ಯಾಕೆ ನಿಮ್ಮ ಪ್ರಶ್ನೆ ಅಂತ? ಬೇಕಾದಷ್ಟು ಮಾಡಿದ್ದೇವೆ. ಪರ್ಯಾಯ ಆದ್ಮೇಲೆ ಫಂಡ್ ಬಂತ, ಮೊದಲು ಬಂದ ಪ್ರಶ್ನೆ ಅಲ್ಲ. ನಾವು ಇವತ್ತು ಕೇಳಿದ ಪ್ರಶ್ನೆ ಪರ್ಯಾಯದ ಫಂಡ್ ಬಂತ ಅಂತ. ಅಧ್ಯಕ್ಷರು ಹೌದಂತ ಹೇಳಿದ್ರು. ಹೌದಾ, ಹಾಗಾದ್ರೆ ಏನು ಮಾಡಿದಿರಿ ಕೇಳಿದಾಗ ಇವರಿಗೆ ಎಮ್ ಎಲ್ ಎ ಶಾಸಕರಿಗೆ ಸಾರ್ವಜನಿಕರಿಂದ ಅಹವಾಲುಗಳು ಬಂದಿತ್ತು, ಅದನ್ನು ಅವರು ಹಂಚಿದ್ದಾರೆ ಅಂತ. ಎಲ್ಲಿ ಮಾಡ್ಬೇಕಂತ ಅವರು ನೋಡ್ತಾ ಇದ್ದಾರೆ. ಕಾಮಗಾರಿಗಳ ವಿಷಯಗಳು ಯಾವ್ಯಾವ ಕಾಮಗಾರಿಗಳು ಮಾಡಬಹುದು ಅಂತ ಮಾಸಿಕ ಸಭೆಯಲ್ಲಿ ಅದು ಮಾಸಿಕ ಸಭೆಯಲ್ಲಿ ಬಂದ ಅದು ಆಗುದು. ಅದರ ಮೊದಲು ಆಗುದಿಲ್ಲ. ಈಗ ಸರ್ಕಾರ 3 ಕೋಟಿ ಕೊಡ್ತೇವೆ ಅಂತ ಒಪ್ಪಿಕೊಂಡಿದೆ. ಹಣ ಇವತ್ತಿನ ಸದನದಲ್ಲಿ ಹೀಗೆ ಹೇಳಿದ್ದಾರೆ. ಕೈಗೆ ಬರಲಿಲ್ಲ ಅದು ಹಾಗೆ. ಇದೇ ತರ ಮಾಡಿ ಈ ಹಣಗಳು
ಕತ್ತಲೆಯಲ್ಲಿ ಅಂತ ಹೇಳುದು ಇವ್ರು ಹಾಗೆಲ್ಲ ಕತ್ತಲೆಯಲ್ಲಿ ಹೇಳುದು. ನೋಡಿ ಅದಕ್ಕೆ ನಾವು ಗಲಾಟೆ ಮಾಡುದು. ಅಲ್ಲ ನಾವು ಏನ್ ಮಾಡ್ತೇವೆ ನಾವು ಅದಕ್ಕೆ ಹಾಗೆಲ್ಲ ಮಾಡುದು. ನಾವು ಏನ್ ಮಾಡ್ತೇವೆ ಅಂತ ಅದು ಇವ್ರು ಯಾವಾಗ್ಲೂ ಕತ್ತಲೆ ಈಗ ಹಣ ಬಿಡುಗಡೆ ಆಗುದಿಲ್ಲ ಮಾರ್ರೆ. ಈಗ ಓಕೆ, ಹಣ ಬಿಡುಗಡೆ ವಿಷಯ ಬಿಟ್ಟು ಈಗ ಗೀತಾ ಅವರು ತಮ್ಮ ಕಾಂಗ್ರೆಸ್ ಬಿಜೆಪಿ ಪಕ್ಷ ಕೇಳ್ತಾ ಇರ್ತಕ್ಕಂಥದ್ದು ಬಿಡುಗಡೆಯ ಇನ್ಫಾರ್ಮೇಶನ್ ಕೊಡಿ ಅಂತವೋ ಅಥವಾ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂತವೋ ಅಥವಾ ಇನ್ಫಾರ್ಮೇಶನ್ ಅಲ್ಲ, ಬಂತ ಅಂತ ಕೇಳಿದ್ರು ನಮ್ಮ ಸದಸ್ಯರು, ಬಿಜೆಪಿ ಸದಸ್ಯರು. ಪರ್ಯಾಯ ಫಂಡ್ ಬಂತ ಅಂತ ಕೇಳಿದಕ್ಕೆ ಅಧ್ಯಕ್ಷರ ಉತ್ತರ ಹೌದು. ಎಷ್ಟು 2 ಕೋಟಿಯ 3 ಕೋಟಿ ಎಷ್ಟು ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಫಂಡ್ ಏನಾಯ್ತು ಕೇಳುವಾಗ ಶಾಸಕರು ಅದನ್ನು ಮಾಡಿದ್ದಾರೆ, ಡಿಸ್ಪ್ಯೂಟ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಹೇಳಿದ್ದು ಶಾಸಕರಿಗೆ ಬಂದ ಕೊಡ್ಲಿ, ಶಾಸಕರಿಗೆ ಇಷ್ಟು ಅನುದಾನ ಬರ್ತದೆ ಅದು ಕೊಡ್ಲಿ. ನಮಗೆ ಮುನ್ಸಿಪಾಲಿಟಿಗೆ ಬಂದದ್ದು ಮುನ್ಸಿಪಾಲಿಟಿಗೆ ಬಂದದನ್ನು ನೀವು ಆ ಥರ ಖಾಸಗಿ ಶಾಸಕರು ಅವರಿಗೆ ಹೋಗ್ತದೆ. ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಶಾಸಕರು ಅಧ್ಯಕ್ಷರು ಸೇರಿ ಮುನ್ಸಿಪಾಲಿಟಿಗೆ ತರುವಂತದ್ದು. ಖಂಡಿತ ಶಾಸಕರ ಏರಿಯಾ ಅಂತ ಬ್ರಹ್ಮಾವರಕ್ಕೆ ಹಾಕ್ಲಿಕ್ಕೆ ಖಂಡಿತ ಕೊಡ್ಲಿಲ್ಲ, ಹಾಕ್ಬೇಕು. ಖಂಡಿತ ಹಾಕ್ಲಿಲ್ಲ. ನಮ್ಮ ಸದಸ್ಯರಿಗೆ ಕೇಳ್ಬೇಕು, ಕೊಡ್ತಾರೆ ಅವ್ರು ಹೇಳಿದ್ದಾರೆ. ಅಲ್ಲ ಈಗ ಅಧ್ಯಕ್ಷರು ಹೇಳಿದ್ದಾರೆ, ಅಧ್ಯಕ್ಷರು ವಿರುದ್ಧ ಕೂಡ ನಿಮ್ಮ ಅಹವಾಲವನ್ನು ಕೇಳಿ ಎಲ್ಲೆಲ್ಲಿ ಕೆಲಸ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಈಗ ನೀವು ನೋಡಿ ಆಗಿದೆ. ಒಟ್ಟಾರೆಯಾಗಿ ಈಗ ತಾವು ಕೇಳಿದಂತದ್ದು ಇನ್ಫಾರ್ಮೇಶನ್ ತಮ್ಗೆ ಸಿಕ್ಕಿದೆ ಬಿಜೆಪಿ ಅವರಿಗೆ. ಸೊ ಮುಂದಿನ ನಡೆ ಏನು ಅನ್ನೋದು ತಾವು ಕೈಗೊಳ್ತೀರಾ? ಸೊ ಈಗ ತಮ್ಮಲ್ಲಿ ತಮ್ಮ ಉತ್ತರ ಬೇಕಾಗಿದೆ. ಸೊ ಇನ್ನು ಮುಂದಿನ ನಡೆ ಏನು, ಈ ಕಾಮಗಾರಿಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತಾವು ಕೈಗೊಳ್ತೀರಾ ಅಂತ. ನೋಡಿ, ಕಾಮಗಾರಿ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಹೋಗಿದೆ. ಸರ್ಕಾರದವರು ಇದು ಸಿಂಗಲ್ ಟೆಂಡರ್ ಆದ್ರಿಂದ ಇದನ್ನು ರೀಟೆಂಡರ್ ಮಾಡ್ಬೇಕಂತ ಹೇಳಿದ್ದಾರೆ. ಮುಂದಿನ ಇದು ನಮಗೆ ರೀಟೆಂಡರ್ ಮಾಡೋದು, ಪುನಃ ಟ್ರೇಡ್ ಜರ್ನಲ್ ಅಲ್ಲಿ ಹಾಕಿ ಪುನಃ ಖರ್ಚು ಮಾಡೋದಕ್ಕೆ 5 ಲಕ್ಷ ಖರ್ಚಾಗಿದೆ. ಈಗ ಪುನಃ ಖರ್ಚು ಮಾಡಿಕೊಂಡು ಪುನಃ ನಾವು ಆ ಬಗ್ಗೆ ರೀಟೆಂಡರ್ ಅನ್ನು ಕರಿತೇವೆ. ಯಾರು ಅದಕ್ಕೆ ಜಾಸ್ತಿ ಕೊಡ್ತಾರೆ ಅವರಿಗೆ ಆ ಟೆಂಡರ್ ಅಲ್ಲಿ ಹೋಗ್ತದೆ. ನಮ್ಗೇನು ಅದರಲ್ಲಿ ಅಭ್ಯಂತರ ಇಲ್ಲ. ಆ ಪ್ರೊಸೀಜರ್ ಪ್ರಕಾರ ಹೋದದ್ದು ಇಷ್ಟ ತನಕ ಅದೇ ಪ್ರೊಸೀಜರ್ ಅನ್ನು ಫಾಲೋ ಮಾಡಿ ನಾವು ಹೋಗ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಗೀತಾರವರಲ್ಲಿ ತಮ್ಮ ಕಡೆಯ ಉತ್ತರ ಬೇಕಾಗಿದೆ. ಸೊ ಈಗ ತಮಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಅದನ್ನ ಆಧರಿಸಿ ತಾವು ಈ ಮುಂದೆ ಏನು ಮಾಡ್ಲಿಕ್ಕೆ ತಯಾರಿದ್ದೀರಾ ಅಂತ, ಯಾವ ನಡೆಯನ್ನು ನೀವು ಕೈಗೊಳ್ತೀರಾ? ಒಂದೊಮ್ಮೆ ಆ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿ ಆಗ್ಲಿಲ್ಲ, ಹಾಗೆ ಏನು ಮಾಡ್ತೀರಾ? ಎಸ್, ತಮ್ಮ ಏನು ಹೋರಾಟದ ಮುಖೇನವಾಗಿ ಇನ್ನು ಮುಂದಿನ ಹೋರಾಟದ ಮುಖೇನವಾಗಿ ಇರ್ತೀರೋ ಅಥವಾ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಷ್ಟೇ ಸಾಕು ಅಂತ ಕೂತ್ಕೊಳ್ತೀರಾ ಅಂತ? ಅವರು ಕರೆಕ್ಟ್ ಆಗಿ ಮಾಡಿದ್ರೆ ನಮ್ದು ಯಾವಾಗ್ಲೂ ಅಡ್ಡ ಇಲ್ಲ. ಇವರು ಗಡಿ ಹೇಳ್ತಾರೆ. ಈಗ ಸಮೇತ ಅವ್ರು ಹೇಳಿದ್ರು ಅಭಿವೃದ್ಧಿಗೆ ನಾವು ಯಾವಾಗ್ಲೂ ವಿರೋಧಿಗಳಂತ. ದಯವಿಟ್ಟು ಹೇಳ್ತೇವೆ, ಅಭಿವೃದ್ಧಿಗೆ ವಿರೋಧಿಗಳಂತ ಕಾಂಗ್ರೆಸ್ನವ್ರು ಮಾತ್ರ ಹೇಳುದು ನಮ್ಗೆ. ಅದು ಅವರದ್ದು ಎಜೆಂಡಾ. ನಾವು ವಿರೋಧಿಗಳಂತ ಇವ್ರ ಎಜೆಂಡಾ ಹೇಳ್ತಾರಲ್ಲ, ನಾವು ಅಭಿವೃದ್ಧಿಗೆ ವಿರೋಧಿಗಳಂತ ಯಾವಾಗ್ಲೂ ಅವ್ರು ಹೇಳುದು ಅವರ ಎಜೆಂಡಾ. ದಯವಿಟ್ಟು ಸಾರ್ವಜನಿಕರಿಗೆ ಗೊತ್ತುಂಟು ಬಿಜೆಪಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ. ಇನ್ನೊಂದ್ಸಲ ಅಧಿಕಾರ ಅವರ ಕೈಯಲ್ಲಿ ಕೊಟ್ರೆ ಇನ್ನೂ ಅಭಿವೃದ್ಧಿ ಆಗ್ತದಂತ ಸಾರ್ವಜನಿಕರು ಅವರ ಬಾಯಲ್ಲಿ ಬರ್ತಾ ಉಂಟು. ದಯವಿಟ್ಟು ಸಾರ್ವಜನಿಕರಲ್ಲಿ ಸಹ ಹೇಳುದು, ಕಾಂಗ್ರೆಸ್ನವರ ಹತ್ರ ಸಹ ಹೇಳುದು, ನಾವು ಅಭಿವೃದ್ಧಿಯ ವಿರೋಧಿಗಳಂತೂ ಅಲ್ಲವೇ ಅಲ್ಲ. ನಾವು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಜನರಿಗೆ ಗೊತ್ತುಂಟು, ಜನರಿಗೆ ಕಣ್ಣುಂಟು, ಜನರು ನೋಡಿದ್ದಾರೆ, ಜನರಿಗೆ ಗೊತ್ತುಂಟು. ಇವ್ರು ಬೇಕಂದಲೇ ನಮ್ಗೆ ಹೇಳುದು ಅಂತ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ಒಟ್ಟಾರೆಯಾಗಿ ಈಗ ಈ ಒಂದು ಚರ್ಚೆನ ಮುಗಿಸುವಂತ ಹಂತದಲ್ಲಿದ್ದೇವೆ. ತಮಗಿಬ್ಬರಿಗೂ ಕೂಡ ಚರ್ಚೆಗೆ ಆಗಮಿಸಿದ್ದಕ್ಕಾಗಿ, ತಮ್ಮ ಬಿಸಿ ಸ್ಕೆಡ್ಯೂಲ್ನ ನಡುವೆ ಈ ಒಂದು ಬಿಡುಗಡೆ ಮಾಡ್ಕೊಂಡು ಬಂದಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಒಟ್ಟಾರೆಯಾಗಿ ಇವತ್ತು ಉಡುಪಿಯ ಜನತೆ ಬಯಸ್ತಾ ಇರ್ತಕ್ಕಂಥದ್ದಷ್ಟೇ, ಇವತ್ತು ಸಂಸತ್ ಅನ್ನೋದು ಏನಿದೆ ಅಥವಾ ಈ ಒಂದು ಮೀಟಿಂಗ್ಗಳೇನಿದೆ ಆದಷ್ಟು ಶಾಂತಯುತವಾಗಿ ಆಗಲಿ, ಯಾವ ರೀತಿಯಾಗಿ ಎರಡೂ ಪಕ್ಷಗಳು ಕೂಡ ಒಮ್ಮತದಿಂದ ಯಾವ ರೀತಿಯಾಗಿ ಉಡುಪಿಯ ಡೆವಲಪ್ಮೆಂಟ್ ಮಾಡುವುದು ಅನ್ನೋದ್ರ ಬಗ್ಗೆ ನಿಗಾ ವಹಿಸಲಿ ಅಂತ ಇವತ್ತು ಜನರು ಕೇಳಿಕೊಳ್ತಾ ಇದ್ದಾರೆ. ಇವತ್ತು ಮಾಧ್ಯಮ ಕೂಡ ಅದನ್ನೇ ಕೇಳಿಕೊಳ್ತಾ ಇದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.